ಜನನೀ ಶಾರದಾದೇವಿ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ವಿಳಾಸರಾಗಿರುವ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಸದ್ಭಕ್ತರಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕವಾದ ನಮಸ್ಕಾರ. ಕಳೆದ ಕೆಲವು ದಿನಗಳ ಹಿಂದೆ ನವೆಂಬರ್ ತಿಂಗಳ ಆರಂಭದಲ್ಲಿ ನಾವೆಲ್ಲರೂ ಪತ್ರಿಕೆ ತೆಗೆದು ನೋಡುವಾಗ ಗಾಬರಿಯಾಗಿದ್ವಿ. ಗಾಬರಿಯಾಗಿದ್ದು ಯಾಕೆ ಅಂತಂದರೆ, ಶ್ರದ್ಧಾ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ಅಫ್ತಾಬ್ ಅನ್ನುವಂಥ ಒಬ್ಬ ಹುಡುಗ, ನಾನು ಇವರೆಲ್ಲ ಯಾವ ಮತಕ್ಕೆ ಸೇರಿದವರು ಏನು ಅಂತ ಹೇಳಬೇಕಾದಂಥ ಅಗತ್ಯ ಇಲ್ಲ, ಹೆಸರೇ ಹೇಳುತ್ತೆ. ಶ್ರದ್ಧಾ ಅನ್ನುವಂಥ ಹುಡುಗಿ, ಅಫ್ತಾಬ್ ಅನ್ನುವಂಥ ಹುಡುಗ, ಇಬ್ಬರ ಪ್ರೇಮ ಪ್ರಕರಣ ಯಾವ ಹಂತಕ್ಕೆ ಮುಟ್ಟಿತ್ತು ಅಂತಂದರೆ, ಅವಳನ್ನು ಆತ 35 ಚೂರುಗಳನ್ನು ಮಾಡಿ, ಕೊಂದು 35 ಚೂರುಗಳನ್ನು ಮಾಡಿ ಅವಳನ್ನು ಇಡಲಿಕ್ಕೆ ಅಂತ 300 ಲೀಟರ್ನ ಹೊಸ ಫ್ರಿಡ್ಜನ್ನು ತೆಗೆದು ಬಂದಿದ್ದ. ಆ 35 ಚೂರುಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ದಿನಕ್ಕೆ 2 ಚೂರುಗಳಂತೆ ಬಿಸಾಕಿ ಬರ್ತಿದ್ದ. ಈ ಸುದ್ದಿ ಏಕಾಏಕಿ ಹೊರಗೆ ಬಂದಾಗ ಬಹಳ ಗಾಬರಿ ಆಯಿತು. ಸುದ್ದಿಯ ಹಿನ್ನೆಲೆ ಒಂದೊಂದಾಗಿ ಹೊರಗೆ ಬಂತು. ಏನು ಹಿನ್ನೆಲೆ ಅಂತಂದರೆ, ಶ್ರದ್ಧಾ ಮತ್ತು ಅಫ್ತಾಬಳ ಭೇಟಿ ಒಂದು ಡೇಟಿಂಗ್ ಆ್ಯಪ್ನ ಮೂಲಕ ಆಯಿತು. ಡೇಟಿಂಗ್ ಆ್ಯಪ್ನಲ್ಲಿ ಅಫ್ತಾಬಳನ್ನು ನೋಡಿದಂಥ ಶ್ರದ್ಧಾ, ಈತ ತನಗೆ ಸೂಟ್ ಆಗ್ತಾನೆ, ಇವನ ಜೊತೆ ನಾನು ಮದುವೆ ಆಗ್ಬೋದು ಅಂತ ಕನಸುಗಳನ್ನು ಕಟ್ಟಿಕೊಂಡು ಆ ಡೇಟಿಂಗ್ ಆ್ಯಪ್ನ ಮೂಲಕ ಮುಂದೆ ಆ ಪ್ರೀತಿ ಸಲುಗೆ ಪ್ರೀತಿಯಾಗಿ ಕನ್ವರ್ಟ್ ಆಯಿತು. ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದರು, ನೀವಿಬ್ಬರು ಪ್ರೀತಿಸಿರ್ಬೋದು ನಿಜ, ಆದರೆ ಸಂಸ್ಕೃತಿಯ ದೃಷ್ಟಿಯಿಂದ ಇಬ್ಬರು ಒಟ್ಟಾಗೋದು ಬಹಳ ಕಷ್ಟ ಆಗುತ್ತೆ, ಬೇರೆ ಯಾವುದಾದ್ರೂ ಹುಡುಗನ ನೋಡೋಣ ಅಂದರೆ ನಿನಗೂ ನನಗೂ ಸಂಬಂಧವೇ ಇಲ್ಲ ಅಂತ ಮನೆ ಬಿಟ್ಟು ಹೋದ್ರು. ಇವ್ರ ಅಪ್ಪ ಅಮ್ಮ ಇವಳು ಮನೆ ಬಿಟ್ಟು ಹೋದ್ಲಲ್ಲ ಅಂತ ಹುಡುಗನ ತಂದೆ ತಾಯಿ ಬಳಿ ಹೋಗಿ, ಹೇಗಿದ್ರು ಮನೆ ಬಿಟ್ಟು ಹೋಗ್ತಾರ ಅವಳು, ನೀವು ಮದುವೆ ಆದರೂ ಮಾಡಿಕೊಳ್ಳಿ, ನಾವು ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ, ಹುಡುಗನ ಅಪ್ಪ ಅಮ್ಮ ಹೇಳಿದ್ರು ಮದುವೆ ಮಾಡಿಕೊಳ್ಳಿಕ್ಕೆ ಆಗಲ್ಲ ನಮಗೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು, ಇವಳು ಮನೆ ಬಿಟ್ಟೇ ಬಂದಿರೋದ್ರಿಂದ ನನ್ನ ಮಗನ ಬಿಟ್ಟು ಇನ್ನೆಲ್ಲೂ ಹೋಗ್ಲಿಕ್ಕೆ ಆಗಲ್ಲ, ಯಾಕೆ ಅವನಿಗಿರುವಂತ 4 ಆಪ್ಷನ್ ಒಂದನ್ನು ತೆಗಿಬೇಕು ಅಂತ. ಅವ್ನು 4 ಮದುವೆ ಆಗ್ಬೋದು, ಇವಳನ್ನ ಒಂದು ಮಾಡಿದ್ರೆ ಆಪ್ಷನ್ ಒಂದು ಯಾಕೆ ಕಡಿಮೆ ಮಾಡೋದು ಅಂತ ಹೇಳಿ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪಲಿಲ್ಲ. ಈಗ ಅವಳು ಅವ್ರ ಜೊತೆ ಲಿವಿಂಗ್ ನಲ್ಲಿ ಇದ್ಲು. ಮೊದಲ 3 ತಿಂಗಳು ಚೆನ್ನಾಗಿತ್ತು. ಮುಂದಿನ 3 ತಿಂಗಳ ವೇಳೆಗೆ ಗಲಾಟೆ ಶುರುವಾಯಿತು. 6 ತಿಂಗಳಾಗ್ತಿದ್ದಂತೆ ಆ ಗಲಾಟೆ ಯಾವ ಮಟ್ಟಿಗೆ ಬೆಳೀತು ಅಂತಂದ್ರೆ, ಶ್ರದ್ಧಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು, ನನ್ನನ್ನು ಮರ್ಡರ್ ಮಾಡುವ ಸಾಧ್ಯತೆಗಳಿದೆ, ನನ್ನನ್ನು ಕಾಪಾಡಿ ಅಂತ. ಪೊಲೀಸರು ಇಬ್ಬರನ್ನು ಕರೆಸಿ ಸಮಾಧಾನ ಮಾಡಿ ಕಂಪ್ಲೇಂಟ್ ವಾಪಸ್ ತೆಗೆಸಿ ಕಳಿಸಿದ್ರು. ಅದಾದ 6 ತಿಂಗಳಲ್ಲೇ ಅವಳು ಮದುವೆ ಆಗುವಂತ ಒತ್ತಾಯ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಯಾಕೆ ಅಂದ್ರೆ, ಇವನಿಗೆ ಡೇಟಿಂಗ್ ಆ್ಯಪ್ನಲ್ಲಿ ಸಿಕ್ಕಿರೋಳು ನಾನು ಒಬ್ಬಳೇ ಅಲ್ಲ, ನನ್ನ ತರ 20 ಹಿಂದೂ ತರುಣಿಯರೊಂದಿಗೆ ಈತನಿಗೆ ಸಂಪರ್ಕ ಇದೆ ಅಂತ ಅವಳಿಗೆ ಗೊತ್ತಾದ ಮೇಲೆ ಅವಳು ಪ್ರತಿಭಟಿಸಿ ತನ್ನನ್ನ ಮದುವೆ ಆಗುವಂತೆ ಕೇಳಿಕೊಂಡ್ಳು. ಜೆನ್ಯೂನ್ ರೀಸನ್. ಆಗ ಈ ಪ್ರತಿಭಟನೆ ತಾಳ್ಕೊಳ್ಳಿಕ್ಕೆ ಆಗಲಿಲ್ಲ ಅವನಿಗೆ. ಅವಳನ್ನು ಕೊಲೆ ಮಾಡಿ ಎಂತ ಕ್ರಿಮಿನಲ್ ಮೈಂಡ್ ಸೆಟ್ ಅಂದ್ರೆ, ಅವಳನ್ನು ಚೂರು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟ, ದಿನಕ್ಕೆ 2 ಪೀಸ್ ಬಿಸಾಕ್ ಬರ್ತಿದ್ದ. ಬರೀ ಗಲಾಟೆ ಆಗಿತ್ತು ಅಂತ ಆದ್ರೆ ನಾನು ಒಪ್ಕೊಳ್ತೀನಿ. ಅನೇಕ ಬಾರಿ ಗಲಾಟೆ ಮಾಡುವಾಗ ಎಲ್ಲಿ ಹೊಡಿತೀವೋ ಗೊತ್ತಾಗಲ್ಲ, ಯಾರು ಸತ್ತೋಗ್ತಾರೋ ಗೊತ್ತಾಗಲ್ಲ. ಆದ್ರೆ ಇವನು ಕ್ರಿಮಿನಲ್ ಮೈಂಡ್ ಹೆಂಗಿತ್ತು ಅಂತಂದ್ರೆ, ಅವಳನ್ನು ಚೂರು ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದಲ್ಲದೆ ಅವಳಿಗೆ ಯಾವ್ಯಾವ ಫೋನ್ ಬರ್ತಿತ್ತೋ ಆ ಫೋನಿಗೆ ರಿಪ್ಲೈ ಮಾಡ್ತಿದ್ದ. ಅವನು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ, ವಾಟ್ಸಪ್ ಅಲ್ಲಿ ಆನ್ಸರ್ ಮಾಡ್ತಿದ್ದ. ಒಂದು 5-6 ದಿನ ಆದ ನಂತರ ಫ್ರೆಂಡ್ಸ್ಗಳಿಗೆ ಅನುಮಾನ ಬಂತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಅವರ ಮನೆ ಬಾಗಿಲು ನೋಡಿದ್ರೆ, ಮನೆಯನ್ನ ಒಳಗೆ ಹೋಗಿ ನೋಡಿದ್ರೆ ಅದರಲ್ಲಿ ಇದ್ದಂತ ಚೂರುಗಳು ಕಂಡು ಬಂದವು. ಆ ಚೂರುಗಳನ್ನ ಏನ್ ಮಾಡಿದ್ದಾನೆ ಅಂತ ನೋಡಿದ್ರೆ, ಉಳಿದ ಕೆಲವು ಚೂರುಗಳನ್ನ ಆತ ಹೋಗಿ ಒಂದು ಕಾಡಿನಲ್ಲಿ ಹೂತು ಬಂದಿದ್ದ. ಇನ್ನೂ ಆಶ್ಚರ್ಯದ ಸಂಗತಿ ಏನು ಗೊತ್ತೇ, ಯಾವಾಗ ಫ್ರಿಡ್ಜ್ ನಲ್ಲಿ ಈಕೆಯ ಬಾಡಿಯ ತುಂಡುಗಳಿದ್ವೋ ಆಗ ಇದ್ದಂತ ರಕ್ತವನ್ನೆಲ್ಲ ಕ್ಲೀನ್ ಮಾಡಿ 24/7 ಅಗರಬತ್ತಿಯನ್ನ ಹಚ್ಚಿಟ್ಟು ಇನ್ನೂ 4 ಹಿಂದೂ ಹೆಣ್ಣು ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದು ಅವರನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದ. ಪೊಲೀಸ್ ರಿಪೋರ್ಟ್. ಅವರನ್ನ ಪೊಲೀಸರು ಕರ್ಕೊಂಡೋಗಿ ಪಾಲಿಗ್ರಫಿ ಟೆಸ್ಟ್ ಮಾಡಿಸಿದ ನಂತರ ಏನ್ ಹೇಳಿದ ಗೊತ್ತಾ, ನಾನು ಈ ಕೆಲಸ ಮಾಡಿದ್ದಕ್ಕೆ ನನಗೆ ಎಳ್ಳಷ್ಟು ಬೇಸರವಿಲ್ಲ, ನಾನು ನನಗೆ ವಹಿಸಿರುವಂತ ಕೆಲಸವನ್ನೇ ಮಾಡಿರೋದು, ಹೀಗಾಗಿ ನನಗೆ ಸ್ವರ್ಗ ಸಿಗೋದು ಗ್ಯಾರಂಟಿ. ಅಲ್ಲಿ 72 ಜನ ನನಗೋಸ್ಕರ ಕಾಯ್ತಿರ್ತಾರೆ, ಹೀಗಾಗಿ ನೀವು ನನಗೆ ನೇಣಿಗೇರಿಸಿದ್ರೂ ಬೇಜಾರಿಲ್ಲ ಅಂತ ಹೇಳಿದ. ಅಂದ್ರೆ ನಾನು
ಇವಳನ್ನ ಪ್ರೀತಿಸಿದ್ದು, ಇವಳನ್ನ ಕರ್ಕೊಂಡು ಬಂದಿದ್ದು, ಮರ್ಡರ್ ಮಾಡಿದ್ದು ಅಚಾನಕ್ ಆಗಿ ಆದಂತ ಘಟನೆ ಅಲ್ಲ. ನಾನು ಇದನ್ನ ಬೇಕಂತ ವ್ಯವಸ್ಥಿತವಾಗಿ ಮಾಡಿದೆ ಅಂತ. ಇದಾಗಿ ಬಹಳ ಹಿಂದೆ ಅಲ್ಲ, 4-5 ವರ್ಷಗಳ ಹಿಂದಿನ ಗಲಾಟೆ ಅಲ್ಲ ಇದು. ಕಳೆದ ನವೆಂಬರ್ ತಿಂಗಳಲ್ಲಿ ನಡೆದ ಘಟನೆ. ಈ ಘಟನೆ ಆದ ಮೇಲೆ ಇಡೀ ದೇಶ ಬೆಚ್ಚಿ ಬಿತ್ತು. ಅಲ್ಲಿವರೆಗೂ ಲವ್ ಜಿಹಾದ್ ಅಂತ ಯಾರಾದರೂ ಹೇಳಿದ್ರೆ ಇವರಿಗೆ ತಲೆ ಕೆಟ್ಟಿದೆ, ಇವರು ಮೂರ್ಖರು ಅಂತ ಎಲ್ಲರೂ ಮಾತನಾಡ್ತಿದ್ದ ಕಾಲಕ್ಕೆ ಲವ್ ಜಿಹಾದ್ ಅನ್ನೋದು ಹೀಗಿದೆ ಅಂತ ಹೇಳುವಂತ ವಿಶೇಷವಾದ ಘಟನೆಯಾಗಿ ಹೊರಗೆ ಬಂತು. ಮಿತ್ರ, ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಈ ಘಟನೆ ಹೊರಗೆ ಬಂದ 8 ದಿನಗಳಲ್ಲಿ ದೇಶದಾದ್ಯಂತ 22 ಭಯಾನಕವಾದ ಲವ್ ಜಿಹಾದ್ನ ಘಟನೆಗಳು ಒಂದಾದ್ಮೇಲೆ ಹೊರಗೆ ಬರ್ಲಿಕ್ಕೆ ಶುರುವಾದವು. ಒಂದು ಘಟನೆ ಲಕ್ನೋನಲ್ಲಿ ನಡೀತು. ನಿಧಿ ಮತ್ತು ಮೊಹಮ್ಮದ್ ಸೂಫಿಯಾನ್ ಅಂತ. ಮೊಹಮ್ಮದ್ ಸೂಫಿಯಾನ್ ನಿಧಿಯನ್ನ ಪ್ರೀತಿಸ್ತಾ ಇದ್ದು, ಅಥವಾ ನಿಧಿ ಅವನನ್ನ ಪ್ರೀತಿಸ್ತಾ ಇದ್ದು, ನಿಧಿಯ ತಂದೆ ತಾಯಿಗೆ ಗೊತ್ತಾಯ್ತು. ನಿಧಿಯ ತಂದೆ ತಾಯಿ ಅವನಿಂದ ದೂರ ಮಾಡಿಸುವ ಪ್ರಯತ್ನ ಮಾಡಿದ್ರು. ಇವಳದನ್ನು ಕೇಳಲಿಲ್ಲ ಅಂತ ಗೊತ್ತಾದಾಗ ಹೋಗ್ಲಿ ಮದುವೆ ಆದ್ರೂ ಆಗ್ಬಿಡಿ. ಯಾವಾಗ ಅಪ್ಪ ಅಮ್ಮ ಒಪ್ಪಿದ್ರು ಅಂತ ಗೊತ್ತಾಯ್ತೋ, ಮೊಹಮ್ಮದ್ ಸೂಫಿಯಾನಿಗೆ ಗೊತ್ತಾಯ್ತು ಇನ್ನು ಇವಳನ್ನ ಮದುವೆ ಆದ್ರೆ ಉಪಯೋಗ ಇಲ್ಲ ಅಂತ ಅವಳು ಪೀಡಿಸ್ತಾ ಇರುವಂತ ಹೆಣ್ಣು ಮಗಳನ್ನ ಮೇಲ್ಮಹಡಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ತಳ್ಳಿ ಅಪ್ಪ ಅಮ್ಮನ ಎದುರಲ್ಲೇ ಅವರ ಮಗಳನ್ನ ಕೊಂದುಬಿಟ್ಟ. ಇದು ಘಟನೆ ಆದ ನಂತರ ಬಂದಿದ್ದಂತ ವಿವರ ಇದೆ. ಜೀವಂತವಾಗಿದ್ದಂತಹ ಹೆಣ್ಣು ಮಗಳನ್ನ ಮದುವೆ ಆಗಲಿಕ್ಕೆ ಪೀಡಿಸ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಕೊಂದಿದ್ದಿದೆಯಲ್ಲ, ಇದು ಬಹಳ ವಿಚಿತ್ರವಾದ ಸಂಗತಿ ಅಂತ. ಮಿತ್ರ, ಯಾಕೆ ಇವೆಲ್ಲ ನಡೆಯುತ್ತೆ? ಯಾವತ್ತಾದ್ರೂ ಒಂದು ಗಂಭೀರವಾದ ಆಲೋಚನೆ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಲವ್ ಜಿಹಾದ್ ಅನ್ನೋದು ಬರೀ ಒಂದು ಹುಡುಗ ಹುಡುಗಿಯರ ಪ್ರೇಮ ಪ್ರಕರಣ ಅಂತ ಭಾವಿಸಿದ್ರೆ ನಾವು ನಿಜಕ್ಕೂ ಮೂರ್ಖರಾಗಿದ್ದೀವಿ ಅಂತ ಅರ್ಥ. ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಬ್ಬರನ್ನ ರೂಲ್ ಮಾಡೋದು ಹೇಗೆ ಎನ್ನುವಂತ ಚಿಂತನೆಯೇ ಕಾಡ್ತಿರುತ್ತೆ. ಎಲ್ಲರೂ ಸಿದ್ದೇಶ್ವರ ಸ್ವಾಮಿಗಳಲ್ಲ. ನಾನು ತೀರ್ಕೊಂಡ ನಂತರ ನನಗೊಂದು ಗೋರಿ ಕಟ್ಟಿ, ನನಗೊಂದು ಸಮಾಧಿ ದೊಡ್ಡದಾಗಿ ಮಾಡಿ ಅದಕ್ಕೆ ಲಕ್ಷಾಂತರ ಜನ ಬರುವಂತಾಗ್ಲಿ ಅನ್ನುವಂಥ ಹುಚ್ಚು ಆಸೆಗಳನ್ನು ಇಟ್ಕೊಳ್ಳಿಲ್ಲ. ನನ್ನ ದೇಹವನ್ನ ನೀವು ತೆಗೆದುಕೊಂಡು ಹೋಗಿ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಇದಕ್ಕೆ ಅಗ್ನಿಸ್ಪರ್ಶ ಮಾಡಿ ಇದನ್ನು ಪೂರ್ತಿ ಕೊನೆಗಾಣಿಸಿ ಇದರ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹಾಕಿ ಅದಕ್ಕೆ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳುವಂತ ಈ ಭಾವನೆ ಎಲ್ರಿಗೂ ಬರುವಂತದ್ದಲ್ಲ. ಗೋರಿಯಿಂದಲೂ ಜಗತ್ತನ್ನ ಆಳಬೇಕು ಅಂತ ಕನಸು ಕಟ್ಟಿದವರು ಬಹಳ ಜನ ಇದ್ದಾರೆ. ಈ ಆಳುವ ಪ್ರಕ್ರಿಯೆ ಇದೆಯಲ್ಲ, ಇದು ಜಗತ್ತಿನ ಅನೇಕ ಜನರಿಗಿದೆ. ಸೆಮೆಟಿಕ್ನ 2 ಮತಗಳಿಗಂತೂ ಇದು ತೀವ್ರತರವಾದ ಹುಚ್ಚು. ಒಂದು ಕ್ರಿಶ್ಚಿಯಾನಿಟಿಗೆ, ಇನ್ನೊಂದು ಇಸ್ಲಾಂ. ಇವರಿಬ್ಬರು ತಮ್ಮ ದೇವರು ಶ್ರೇಷ್ಠ ಅಂತ ಪ್ರೂವ್ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರ ಮೇಲೆ ಬೇಕಿದ್ರೂ ಯುದ್ಧ ಮಾಡ್ತಾರೆ. ಎಲ್ಲರೂ ಪ್ರಭುತ್ವ ಸ್ಥಾಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇವರಿಬ್ಬರ ಪ್ರಭುತ್ವ ಸ್ಥಾಪನೆಯ ಹುಚ್ಚಿದೆಯಲ್ಲ, ಅನ್ಇಮ್ಯಾಜಿನ್. ನೀವು ಇಸ್ಲಾಮಿನ ಪ್ರಭುತ್ವ ಸ್ಥಾಪನೆ ಕ್ರಿಶ್ಚಿಯಾನಿಟಿ ಮುಟ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅದೊಂದು ಸುದೀರ್ಘವಾಗಿರುವಂತ ಚರ್ಚೆ ಮಾಡಬೇಕಾಗಿರುವಂತ ಇಶ್ಯೂ. ಆದ್ರೆ ಇಸ್ಲಾಮನ್ನೇ ಮುಂದಿಟ್ಕೊಂಡು ನೋಡೋದಾದ್ರೆ ಕಳೆದ ಇಷ್ಟು ವರ್ಷಗಳಲ್ಲಿ ಭಾರತದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಅವ್ರು ಏನೇನ್ ಮಾಡಿದ್ದಾರೆ? ಬರೀ ಭಾರತ ಅಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿ ಏನ್ ಮಾಡಿದ್ದಾರೆ? ಮೊದಲನೇದಾಗಿ ಮಿಲಿಟರಿ ಶಕ್ತಿಯನ್ನ ಪ್ರಯೋಗಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಮಿಲಿಟರಿ ಶಕ್ತಿಯಿಂದ ಆ ಇಡೀ ರಾಷ್ಟ್ರವನ್ನ ಧ್ವಂಸಗೊಳಿಸಿ ತಮ್ಮ ಅಧಿಕಾರವನ್ನ ಸ್ಥಾಪಿಸುವಂತ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆದರೆ ಭಾರತದಲ್ಲಿ ಅವರು ಯಶಸ್ಸು ಕಾಣಲಿಲ್ಲ. ಮೊಹಮ್ಮದ್ ಬಿನ್ ಕಾಸಿಂನಿಂದ ಹಿಡಿದು ಬಹದ್ದೂರ್ ಶಾ ಜಫರ್, 2ನೇ ಬಹದ್ದೂರ್ ಶಾ ಜಫರ್ ವರೆಗೂ ನಿರಂತರವಾಗಿ ಈ ದೇಶವನ್ನ ಆಳುವಂತ ಪ್ರಯತ್ನ ಮಾಡಿ ಅವರೆಲ್ಲರೂ ಸೋತವರು. ಕೊನೆಗೆ ಈ ದೇಶವನ್ನು ತುಂಡು ಮಾಡಿ ಒಂದು ಚಿಕ್ಕ ಪೋರ್ಷನ್ ಪಾಕಿಸ್ತಾನ ಅಂತ ಕರ್ಕೊಂಡು ಅದ್ರ ಜೊತೆಗೆ ಸಂತೃಪ್ತಿ ಪಡಬೇಕಾದಂತ ಅನಿವಾರ್ಯತೆ ಉಂಟಾಯಿತು ಅವರಿಗೆ. ಆದ್ರೆ ಯಾವತ್ತೂ ಭಾರತವನ್ನ ಮಿಲಿಟರಿ ಶಕ್ತಿಯಿಂದ ಪೂರ್ಣವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಮೊದಲನೇ ಪ್ರಯತ್ನ ಮಿಲಿಟರಿ ಶಕ್ತಿ. ಈಗಂತೂ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಮಿಲಿಟರಿಯಾಗಿ ನಮ್ಮನ್ನು ಎದುರಿಸೋದಿರಲಿ, ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಷ್ಟು ಎತ್ತರವೂ ಇಲ್ಲ. ಅವರು ಗಂದಿ ನಾಲಿಗೆ ಕೀಡೆ ಅಂತ ಹೇಳ್ತಾರಲ್ಲ, ಹಂಗೆ ಒಂದು ಹುಳುಗಳಾಗಿ ಉಳಿದೋಗಿದ್ದಾರೆ. ಯಾಕೆ ಪಾಕಿಸ್ತಾನ ಹುಟ್ಟಿತು ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಭಿಕ್ಷೆ ಬೇಡೋದು ಹೇಗೆ ಅಂತ ತೋರಿಸಿಕೊಡ್ಲಿಕ್ಕೆ ಒಂದು ರಾಷ್ಟ್ರ ಬೇಕಿತ್ತು. ಅದಕ್ಕೋಸ್ಕರ ಪಾಕಿಸ್ತಾನ ಹುಟ್ಟಿತು ಅಂತ ಜಗತ್ತಿನ ಮುಂದೆ ಮಾನ ಮರ್ಯಾದೆ ಕಳ್ಕೊಂಡು ಬದುಕಿರುವಂತ ರಾಷ್ಟ್ರವಾಗಿದೆ. ಸೊ ದೇ ಕ್ಯಾನ್ ನೆವರ್ ಚಾಲೆಂಜಸ್ ವಿತ್ ಮಿಲಿಟರಿ. ಆ ಮಿಲಿಟರಿ ಪವರ್ ಇಂದ ನಮಗೆ ಗೆಲ್ಲಿಕ್ಕಿನ್ನಾಗ್ಲಿಕ್ಕಿಲ್ಲ. 2ನೇ ಚಾಲೆಂಜ್. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಅವ್ರು ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಬೇರೆ ದೇಶಗಳಿಂದ ಮುಸಲ್ಮಾನರನ್ನ ಕರ್ಕೊಂಡು ಬಂದು ಆ ರಾಷ್ಟ್ರದಲ್ಲಿ ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಂಡು
ಉಳಿಸಿಕೊಳ್ಳೋ ಪ್ರಯತ್ನ ಮಾಡಿ ಡೆಮೋಗ್ರಫಿಕ್ ಚೇಂಜಿಗೆ ಕಾರಣವಾಗಿದ್ದಾರೆ. ನೀವು ಕೊಸೋವೋ ನೋಡಬಹುದು, ಈಸ್ಟ್ ತಿಮೋರ್ ನೋಡಬಹುದು, ಅಲ್ಲೆಲ್ಲ ಕ್ರಿಶ್ಚಿಯನ್ರು ಡೆಮೋಗ್ರಫಿಕ್ ಚೇಂಜ್ ಮಾಡಿದ್ದಾರೆ, ಮುಸಲ್ಮಾನರು ಡೆಮೋಗ್ರಫಿಕ್ ಚೇಂಜ್ ಮಾಡಿದ್ದಾರೆ. ಅವರ ಸಂಖ್ಯೆ ಹೆಚ್ಚುತ್ತಾ ಇದ್ದಂತೆ ಅವರು ನಿಧಾನವಾಗಿ ತಮ್ಮ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ ಎನ್ನುವಂತ ಒಂದು ವ್ಯಾಪಕವಾದ ಆರವನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಪ್ರತ್ಯೇಕ ರಾಷ್ಟ್ರವನ್ನು ಪಡ್ಕೊಳ್ತಾರೆ. ಭಾರತದಲ್ಲಿ ಈ ರಾಷ್ಟ್ರವನ್ನ 1947ರಲ್ಲಿ ಪಡ್ಕೊಂಡಿದ್ದೇ ಕೊನೆ. ಅದಾದ ನಂತರ ಅವರಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಈಗಲೂ ಪ್ರಯತ್ನ ಪಡ್ತಿದ್ದಾರೆ. ರೋಹಿಂಗ್ಯಾಗಳನ್ನ ಕರ್ಕೊಂಡು ಬರ್ತಾರೆ, ಬಾಂಗ್ಲಾದೇಶಿಯರನ್ನ ಕರ್ಕೊಂಡು ಬರ್ತಾರೆ, ಎಲ್ಲೆಲ್ಲಿಂದ ಮುಸಲ್ಮಾನರು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಒಂದ್ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ಯಾವಾಗ ಇಂಡಿಯಾದಲ್ಲಿ ನಡೆದಿದೆಯೋ, ಪಾಕಿಸ್ತಾನದಿಂದ ವೀಸಾ ಪಡ್ಕೊಂಡು ಭಾರತಕ್ಕೆ ಬರುವಂತ ಅನೇಕರು ಭಾರತಕ್ಕೆ ಬಂದ ಮೇಲೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗೋದೇ ಇಲ್ಲ, ನಾಪತ್ತೆ ಆಗಿರ್ತಾರೆ. ಅವ್ರು ಹುಡುಗೋದು ಸಾಧ್ಯವೇ ಆಗಲ್ಲ. ಏನ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಭಾರತಕ್ಕೆ ಬಂದು ಉಳ್ಕೊಳ್ತಾರೆ, ಇಲ್ಲಿ ಎಲ್ಲೋ ಸೆಟ್ಲ್ ಆಗ್ತಾರೆ. ಈ ತರ ನಿರಂತರವಾಗಿ ರೋಹಿಂಗ್ಯಾಗಳು, ಬಾಂಗ್ಲಾದೇಶಿಯರು ಮತ್ತು ಪಾಕಿಸ್ತಾನಿಯರು ಕೂಡ ಒಳಗೆ ಬಂದು ಸೆಟ್ಲ್ ಆಗುವಂತ ಪ್ರಕ್ರಿಯೆ ಇದೆಯಲ್ಲ, ಅದ್ರ ಮೂಲಕವೂ ಟ್ರೈ ಮಾಡ್ತಾರೆ. ಡೆಮೋಗ್ರಫಿಕ್ ಚೇಂಜ್ ಹೆಂಗಿದೆ ಅಂತಂದ್ರೆ, ನೀವು ಮಂಗಳೂರು ನೋಡಿದ್ರು ಗೊತ್ತಾಗುತ್ತೆ. ಮಂಗಳೂರು ನೋಡಿದ್ರೆ ಅರ್ಥ ಆಗೋದಿಲ್ಲ ಅಂತಂದ್ರೆ ಸ್ವಲ್ಪ ಮುಂದಕ್ಕೆ ಕೊಡಗಿಗೆ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿನ ಪ್ರತಿ ಎಸ್ಟೇಟ್ ನಲ್ಲೂ ಕೂಡ ವಿಸ್ತಾರವಾಗಿರುವಂತಹ ಎಸ್ಟೇಟ್ಗಳಲ್ಲಿ ಇವತ್ತು ಯಾರು ಕೆಲಸಕ್ಕಿದ್ದಾರೆ ಅಂತಂದ್ರೆ ಬಾಂಗ್ಲಾದೇಶಿ ಮುಸಲ್ಮಾನರೇ ಕೆಲಸಕ್ಕಿರೋದು. ನಾನು ಮಾತಾಡಿದ್ದೀನಿ ಅವ್ರ ಜೊತೆ. ಆ ಬಾಂಗ್ಲಾದೇಶಿ ಮುಸಲ್ಮಾನರಿಗೆ ಕೊಡಗು ಅವ್ರ ಸ್ವಂತದ್ದಲ್ಲ, ಆ ಎಸ್ಟೇಟು ಕೂಡ ಅವರ ಸ್ವಂತದ್ದಲ್ಲ, ಭಾರತವೇ ಅವರ ಸ್ವಂತದ್ದಲ್ಲ. ಈ ದೇಶವನ್ನು ಧ್ವಂಸಗೊಳಿಸಿ ಹೋಗಬೇಕು ಮತ್ತು ಇಲ್ಲಿರುವಂತಹ ಮುಸಲ್ಮಾನರಿಗೆ ಶಕ್ತಿ ತುಂಬಬೇಕು ಅಷ್ಟೇ. ಯಾವ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಇವತ್ತು ಕೊಡಗು ವಿರೋಧಿಸ್ತಾ ಇದೆಯೋ, ಪ್ರಾಬಬಲಿ ಡೌನ್ ದ ಲೈನ್ 15 ವರ್ಷಗಳ ನಂತರ ಅದೇ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಅದೇ ಕೊಡಗು ವಿಜೃಂಭಣೆಯಿಂದ ಆಚರಿಸಿದ್ರೆ ಆಶ್ಚರ್ಯ ಪಡುವಂತಿಲ್ಲ. ಯಾಕೆ ಅಂತಂದ್ರೆ ಆ ಕೊಡಗಿನಲ್ಲಿ ಮುಸಲ್ಮಾನರ, ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದ ಮುಸಲ್ಮಾನರ ಸಂಖ್ಯೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿದೆ. ಈ ದೇಶದಲ್ಲಿ ಕೋಟಿಗಳ ಲೆಕ್ಕದಲ್ಲಿ ಬಾಂಗ್ಲಾದೇಶಿ ಮುಸಲ್ಮಾನರಿದ್ದಾರೆ, ಲಕ್ಷಗಳಲ್ಲ ಕೋಟಿಗಳ ಲೆಕ್ಕದಲ್ಲಿ ಇದ್ದಾರೆ ಅಂತ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಡೆಮೋಗ್ರಫಿಕ್ ಚೇಂಜ್ ಮಾಡುವಂತ ಪ್ರಯತ್ನ ಹೆಂಗ್ ಮಾಡ್ತಿದ್ದಾರೆ ಅಂತ. ನೀವು ಸುಮ್ಮನೆ ಇವತ್ತು ವಾಪಸ್ ಮನೆಗೆ ಹೋದ್ಮೇಲೆ ಎಲ್ಲ ಇಂಟೆಲೆಕ್ಚುಯಲ್ಸ್ ಇದ್ದೀರಿ, ಭಾರತದ ಭೂಪಟವನ್ನು ತೆಕ್ಕೊಳ್ಳಿ. ಪೂರ್ವ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಪಾಕಿಸ್ತಾನ, ಈಗಿನ ಪಾಕಿಸ್ತಾನ, ಇವೆರಡರ ನಡುವೆ ಭಾರತದಲ್ಲಿ ಬರುವಂತ ರಾಜ್ಯಗಳನ್ನು ಗುರುತಿಸಿ. ಉತ್ತರ ಪ್ರದೇಶ ಬರುತ್ತೆ, ಬಿಹಾರ ಬರುತ್ತೆ. ಈ ರಾಜ್ಯಗಳನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಅಲ್ಲಿನ ಮುಸ್ಲಿಂ ಜನಸಂಖ್ಯೆಯನ್ನು ಒಮ್ಮೆ ಮಾರ್ಕ್ ಮಾಡ್ಕೊಂಡು ನೋಡಿ, ನೀವು ಗಾಬರಿ ಆಗ್ತೀರಿ. ಯಾವ ಪ್ರಮಾಣದಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತಂದ್ರೆ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಒಂದು ಗ್ರೀನ್ ಕಾರಿಡಾರ್ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನವೂ ನಡೆದಿದೆ. ಹೇಗೆ ಸಾಧ್ಯ ಆಯಿತು? ಮುಸಲ್ಮಾನರ ಸಂಖ್ಯೆ ಏಕಾಏಕಿ ಜಾಸ್ತಿ ಆಗಿದ್ದು ಹೇಗೆ? ಅದಕ್ಕೆ ಇದ್ದಿದ್ದು ಎರಡನೇ ಕಾರಣ ಇದೆ. ಹೊರಗಡೆಯಿಂದ ಮುಸಲ್ಮಾನರನ್ನ ಕರ್ಕೊಂಡು ಬಂದು ಸೆಟಲ್ ಮಾಡಿಸಿದ್ರು. ಪೊಲಿಟಿಕಲ್ ಲೀಡರ್ಸು ಹೆಂಗಿದ್ದಾರೆ ಗೊತ್ತೇನು? ಈ ತರ ಬಾಂಗ್ಲಾದೇಶಿ ಮುಸಲ್ಮಾನರು ಬಂದ್ರೆ ನಿಮಗೆ ಆಧಾರ್ ಕಾರ್ಡ್ ಸುಲಭಕ್ಕೆ ಸಿಗುತ್ತೋ ಇಲ್ವೋ, ಬಾಂಗ್ಲಾದೇಶಿ ಮುಸಲ್ಮಾನರ ಕೈಯಲ್ಲಿ ಆಧಾರ್ ಕಾರ್ಡ್ ಇದೆ, ಬಾಂಗ್ಲಾದೇಶಿ ಮುಸಲ್ಮಾನರ ಕೈಯಲ್ಲಿ ವೋಟರ್ ಐಡಿ ಇದೆ. ಕೆಲವು ರಾಜ್ಯಗಳಲ್ಲಿ ಕೆಲವರು ಎಲೆಕ್ಷನ್ ಗೆಲ್ಲೋದು ಈ ಬಾಂಗ್ಲಾದೇಶಿ ಮುಸಲ್ಮಾನರ ಓಟಿನಿಂದಲೇ. ಅದೇ ಅವರಿಗೆ ನಿರ್ಣಾಯಕವಾಗಿರುವಂತದ್ದು. ಲೆಕ್ಕ ಹಾಕಿ ಯಾವ ಪ್ರಮಾಣದಲ್ಲಿ ಇವರ ಸಂಖ್ಯೆ ಜಾಸ್ತಿ ಆಗಿರಬೇಕು. ಕೆಲವು ರಾಜ್ಯಗಳಲ್ಲಂತೂ, ಅಸ್ಸಾಂ ಅಂತೂ ಎಂತ ಡೇಂಜರ್ ಸಿಚುವೇಶನ್ ಅಲ್ಲಿ ಇದೆ ಅಂತಂದ್ರೆ, ಅಸ್ಸಾಂನ 50% ಜಿಲ್ಲೆಗಳು ಅದಾಗಲೇ ಈ ತರದ ಬಾಹುಳ್ಯದಿಂದ ತುಂಬಿ ಹೋಗಿದೆ. ಮುಂದಿನ ದಿನಗಳಲ್ಲಿ ಅಸ್ಸಾಮನ್ನ ಈ ದಿಕ್ಕಲ್ಲಿ ಉಳಿಸ್ಕೊಳ್ಳೋದು ಕಷ್ಟ. ಇತ್ತೀಚೆಗೆ ಯಾರೋ ಒಬ್ರು ಟ್ವೀಟ್ ಮಾಡಿದ್ರು, ನಾನು ಎಲ್ಲ ಕಡೆ ಆ ಟ್ವೀಟ್ ಅನ್ನು ಹೇಳ್ತೀನಿ. ಏನ್ ಟ್ವೀಟ್ ಇತ್ತು ಅಂತಂದ್ರೆ, 2024ರಲ್ಲಿ ಲಿಸನ್ ಟು ದಿಸ್, ಬಹಳ ಚೆನ್ನಾಗಿದೆ. 2024ರಲ್ಲಿ ಮೋದಿ ಪ್ರಧಾನಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಆಗ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ 2029ರಲ್ಲಿ 100% ಮೋದಿನೂ ಪ್ರಧಾನಿ ಆಗಲ್ಲ, ಮೋದಿಯ ಟೀಮ್ ನಲ್ಲಿರೋರು ಯಾರೂ ಆಗಲ್ಲ. ಯಾಕೆ ಅಂದ್ರೆ ಅಷ್ಟೊತ್ತಿಗೆ ಹೀಗೆ ಹೊರಗಡೆಯಿಂದ ಬಂದ ಮುಸಲ್ಮಾನರ ಕೈಯಲ್ಲೆಲ್ಲ ಆಧಾರ್ ಕಾರ್ಡ್, ವೋಟರ್ ಐಡಿ ಇರುತ್ತೆ. ಅವರು 100% ಇವರನ್ನ ಈ ಅಧಿಕಾರದಿಂದ ಹೊರತಪ್ಪೋದು ಹೇಗೆ ಅಂತ ಡಿಸೈಡ್ ಮಾಡ್ತಾರೆ ಅಂತ. ಅಂದ್ರೆ 2029 ಈಸ್ ದೇರ್ ಟಾರ್ಗೆಟ್. 2047 ನಲ್ಲಿ ಭಾರತವನ್ನ ಮುಸ್ಲಿಂ ಕಂಟ್ರಿ ಮಾಡ್ತೀವಿ ಅಂತ ತುಂಬಾ ಸ್ಪಷ್ಟವಾದ ಧ್ವನಿಯಲ್ಲಿ PFI ಹೇಳಿರುವಂತಹ ಕರಪತ್ರವನ್ನು ನೀವು ನೋಡಿದ್ದೀರಿ. ಹೇಗೆ ಮಾಡ್ತಾರೆ? ವಾಟ್ ಆರ್ ದೇರ್ ಐಡಿಯಾಸ್? ಮಿಲಿಟರಿ ಪವರ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಈ ದೇಶದ ರಕ್ಷಣೆ ಈಗ ಹೇಗಿದೆ ಅಂತಂದ್ರೆ, ಈ ದೇಶದ ಸೈನಿಕರನ್ನ ಒಬ್ಬರನ್ನ ಕೊಲ್ಲಬೇಕು ಅಂತಂದ್ರು ಎಷ್ಟು ಸಾಹಸ ಮಾಡಬೇಕಾಗಿದೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಆಕ್ರಮಣ ನಡೀತಾ ಇಲ್ಲ. ರಜೌರಿನಲ್ಲಿ ಜಮ್ಮುಗೆ ಬಂದು ಅಲ್ಲಿ ಹಿಂದೂಗಳ ಮನೆಗೆ ಹೋಗಿ ಅಲ್ಲಿ ಹಿಂದೂಗಳ ಆಧಾರ್ ಕಾರ್ಡ್ ತೆಗೆದುಕೊಂಡು
ತೆಗೆದುಕೊಂಡು ಅವ್ರು ಹಿಂದೂ ಅಂತ ಕನ್ಫರ್ಮ್ ಮಾಡ್ಕೊಂಡು ಮರ್ಡರ್ ಮಾಡಿದ್ದಾರೆ. 2-3 ದಿನಗಳ ಹಿಂದೆ ನಡೆದಂತ ಘಟನೆ ನೀವೇ ಗಮನಿಸಿದ್ದೀರಿ. ಅಂದ್ರೆ ಭಾರತವನ್ನ ಈ ಮಿಲಿಟರಿ ಪವರ್ ಇಂದ ಗೆಲ್ಲಿಕ್ಕಾಗಲ್ಲ, ಇನ್ನೇನಿದ್ರು ಆಂತರಿಕವಾಗಿ ಭಾರತವನ್ನು ಹೊಡಿಬೇಕು ಅಂತ ಪ್ರಯತ್ನ. ಈ ಎರಡೂ ಪ್ರಯತ್ನಗಳ ಜೊತೆಗೆ ಅವ್ರು ತುಂಬಾ ಗಂಭೀರವಾಗಿ ಶುರು ಮಾಡಿದ ಮತ್ತೊಂದು ಆಟ ಏನು ಅಂತಂದ್ರೆ, ಹಿಂದೂ ಹೆಣ್ಣು ಮಕ್ಕಳನ್ನೇ ಅಬ್ಡಕ್ಟ್ ಮಾಡಿಬಿಟ್ರೆ, ಹಿಂದೂ ಹೆಣ್ಣು ಮಕ್ಕಳನ್ನೇ ಕರ್ಕೊಂಡು ಹೋಗ್ಬಿಟ್ರೆ, ಅವ್ರ ಜೊತೆ ಮದುವೆಯ ನಾಟಕ ಮಾಡಿದ್ರೆ, ಅವರನ್ನ ಹಿಂದೂಗಳಿಂದ ಮೈನಸ್ ಮಾಡ್ತಾ ಹೋದ್ರೆ ಕಾಲಕ್ರಮದಲ್ಲಿ ಹಿಂದೂಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಹಿಡ್ಕೊಂಡು ಡೆಮೋಗ್ರಫಿಕ್ ಚೇಂಜಿನ ಮೇಲೆ ವಿಶೇಷವಾದ ಕೆಲಸ ಮಾಡಬಹುದು ಅಂತ. ಇದನ್ನ ಮೊದಲನೇ ಬಾರಿ ಹೇಳಿದಾಗ ಎಲ್ಲರೂ ನಕ್ಕಿದ್ರು, ಆಡಬಹುದು. ಈ ಹಿಂದೂ ಸಂಘಟನೆಗಳಿಗೆ ಬೇರೆ ಕೆಲಸ ಇಲ್ಲ, ಇವರು ಪ್ರತಿ ಬಾರಿ ಏನಾದರೂ ಒಂದು ಹುಳಿ ಹಿಂಡುವಂತ ಪ್ರಯತ್ನ ಮಾಡ್ಲಿಕ್ಕೋಸ್ಕರವೇ ಬರೋದು ಅಂತ. ಆದರೆ ಇದನ್ನ ಅನುಮೋದಿಸಿದ ಯಾರು ಗೊತ್ತಾ? ಹಿಂದೂ ಸಂಘಟನೆಗಳು ಹೇಳಿದ ಕೆಲವು ವರ್ಷಗಳ ನಂತರ ಕೇರಳದ ಕಮ್ಯುನಿಸ್ಟ್ ಲೀಡರ್ ಒಬ್ರು ಹೇಳಿದ್ರು, ಮುಸಲ್ಮಾನರು ವ್ಯವಸ್ಥಿತವಾದ ಜಾಲದ ಮೂಲಕ ಹಿಂದೂ ಮತ್ತು ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳನ್ನ ಸೆಳೆಕೊಂಡು ಹೋಗುವಂತ ಲವ್ ಜಿಹಾದ್ ಅನ್ನೋ ತಂತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಅಂತ ಕೆಲವು ಮೀಡಿಯಾಗಳ ಮಿತ್ರರಿಗೆ ತುಂಬಾ ಪ್ರಿಯವಾದ ಕಮ್ಯುನಿಸ್ಟ್ ಹೇಳಿದ್ರು. ಅದಾದ್ಮೇಲೆ ಲವ್ ಜಿಹಾದ್ ಅನ್ನೋದಕ್ಕೊಂದು ವ್ಯಾಪಕವಾದ ಅರ್ಥ ಸಿಕ್ತು. ಅಲ್ಲಿವರೆಗೂ ಬರೀ ಹಿಂದೂ ಸಂಘಟನೆಗಳು ಹೇಳ್ತಾರೆ ಅಂತ. ಹೇಗ್ ಮಾಡ್ತಾರೆ ಈ ಲವ್ ಜಿಹಾದ್ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಸುಮ್ಮನೆ ನಿಮ್ ಜೊತೆ ಒಂದು ಹಂಚ್ಕೊಳ್ಬೇಕು. ಇಲ್ಲಿ ತುಂಬಾ ಪ್ರೇಮದ ಬಲೆಗೆ ಸಿಲುಕಬಹುದಾದಂತ ಹೆಣ್ಮಕ್ಳು ಬಹಳ ಇಲ್ಲ, ಆದರೆ ಅವರ ತಂದೆ ತಾಯಿಗಳು ಬಹಳ ಇದ್ದಾರೆ, ಅಣ್ಣ ತಂಗಿಯರು ಬಹಳ ಇದ್ದಾರೆ. ಹೀಗಾಗಿ ನಿಮಗೆ ಹೇಳಲಿಕ್ಕೆ ತುಂಬಾ ಸಂಗತಿ ಇದೆ ಅಂತ, ಚರ್ಚೆ ಮಾಡ್ಲಿಕ್ಕೆ ಬಹಳ ವಿಚಾರಗಳಿವೆ. ಪ್ರಾಮಾಣಿಕವಾಗಿ ಹೇಳಿ, ಲವ್ ಅನ್ನೋ ಪದಕ್ಕೆ ಇಸ್ಲಾಂನಲ್ಲಿ ಏನಾದ್ರೂ ಮೀನಿಂಗ್ ಇದೆಯಾ? ಎಲ್ಲ ಹೆಣ್ಮಕ್ಳು ಬಹಳ ಜನ ಇದ್ದವ್ರು ಯೋಚನೆ ಮಾಡಿ. ಲವ್ ಅನ್ನೋ ಲವ್ ಅನ್ನೋ ಪದದ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಿದೆಯಾ? ಹೆಣ್ಣು ಅನ್ನೋ ಪದಕ್ಕೆ ಯಾವ ರೀತಿಯಲ್ಲಿ ಅವರು ನೋಡ್ಕೊಳ್ಳೋದು? ಭಾರತ ಹೆಣ್ಣನ್ನು ಹೆಂಗ್ ನೋಡುತ್ತೆ? ನಮ್ಮಲ್ಲಿ ಅನೇಕರು ಹೇಳ್ತಾರೆ ಹೆಣ್ಣನ್ನು ತುಚ್ಛವಾಗಿ ಕಾಣ್ತಾರೆ ಅಂತ. ಆದ್ರೆ ಇದೇ ನಾಡು ಹೆಣ್ಣು ಮಗುವಿಗೆ ತನ್ನ ಹುಡುಗನನ್ನ ಆರಿಸಿಕೊಳ್ಳುವ ಸ್ವಯಂವರದ ಪದ್ಧತಿಯನ್ನ ತಂದಿದ್ದು ಅಂತ. ಹೀಗಾಗಿ ಇವತ್ತೇನಾದ್ರೂ ಹೆಣ್ಮಕ್ಳು ಯಾರನ್ನು ಪ್ರೀತಿಸಬಾರದು ಅಂತ ಹೇಳಿದ್ರೆ ನಾನೇ ವಿರೋಧಿಸ್ತೀನಿ ಅದನ್ನ. ಜಾತಿ ಮತ ಪಂಥಗಳನ್ನ ಮೀರಿ ಹೆಣ್ಣಿಗೆ ಪ್ರಜ್ಞಾವಂತಿಕೆ ಬಂದಾಗ ತನ್ನ ಸಾಮರ್ಥ್ಯಕ್ಕೆ ಸೂಟ್ ಆಗುವಂತ ಹುಡುಗನನ್ನ ಹುಡುಕುವಂತ ಎಲ್ಲ ಅಧಿಕಾರವೂ ಇದೆ, ಅಗ್ರಿ. ಆದ್ರೆ ಹುಡುಕಬೇಕಾದಾಗ ಪ್ರಜ್ಞಾವಂತಿಕೆ ಬಂದಿರ್ಬೇಕಲ್ಲ, ಅದು ಬಂದಿಲ್ಲ ಅಂತಂದ್ರೆ ಏನ್ ಮಾಡೋದು? ಹಿಂದೂ ಧರ್ಮ ಹೆಣ್ಣನ್ನು ಯಾವ ಎತ್ತರಕ್ಕೆ ನೋಡುತ್ತೆ ಗೊತ್ತಿಲ್ಲ. ನಾವು ಭೂಮಿಯ ತಾಯಿ ಅಂತ ಕರಿತೀವಿ. ನಾನು ಸ್ಟೇಜಿಗೆ ಬರೋಕ್ಕಿಂತ ಮುಂಚೆ ನಾನು ಚಪ್ಪಲಿನ ಬಿಟ್ಟು ಬರ್ತೀನಿ. ಈ ಸ್ಟೇಜಿಗೆ ಬಂದ ತಕ್ಷಣ ಒಮ್ಮೆ ಸ್ಟೇಜಿಗೆ ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ನನ್ನ ಪಾಲಿಗೆ ದೇವರ ಸಮಾನ, ತಾಯಿಯ ಸಮಾನ. ಇದಕ್ಕೆ ಹಾಗೆ ಬರಬಾರ್ದು, ಇದಕ್ಕೆ ಗೌರವ ಕೊಟ್ಟು ಬರಬೇಕು ಅಂತ ನನ್ನ ಪದ್ಧತಿ. ಯಾರಿಗೆ ಹೂ ಎರಚಿತ್ತು ಅಂತಂದ್ರೆ, ಯಾರ ಪದತಲದಲ್ಲಿ ಹೂ ಹಾಕಿದ್ದು ಅಂದ್ರೆ ತಾಯಿ ಭಾರತಿ ಅಂತ ಏನ್ ಸ್ವರೂಪದಲ್ಲಿ ನೋಡೋದು ಹೆಣ್ಣನ್ನ. ಇಂಥ ಸ್ವರೂಪದಲ್ಲಿ ಹೆಣ್ಣನ್ನು ನೋಡುವ ಹಿಂದೂಗಳ ನಡುವೆ ಬದುಕಿ ಬಾಳಿದಂತ ಹೆಣ್ಣು ಮಕ್ಕಳು ಎಲ್ಲಿಗೆ ಯಾವುದಕ್ಕೆ ಹೋಗೋಕೆ ಇಷ್ಟಪಡೋದು ಗೊತ್ತೇ? ಪ್ರೀತಿ ಅನ್ನೋ ಪದದ ಬಗ್ಗೆ ನೀವು ಮಾತಾಡ್ತೀರಿ, ಇಸ್ಲಾಂನಲ್ಲಿ ಪ್ರೀತಿ, ಮುಸಲ್ಮಾನರಲ್ಲಿ ಪ್ರೀತಿ ಅಂತ. ಒಬ್ಬೊಬ್ಬ ಮುಘಲ್ ರಾಜನ ಜನಾನದಲ್ಲಿ 200-250 ಹೆಣ್ಣು ಮಕ್ಕಳು ಇರ್ತಿದ್ರು. ತಾಜ್ ಮಹಲ್ ಅನ್ನ ಯಾರಿಗೋಸ್ಕರ ಕಟ್ಟಿದ ಶಹಜಾನ್ ಕಟ್ಟಿದ ಅನ್ನೋದೇ ಸುಳ್ಳು ಅನ್ನುವಂತ ಸೈದ್ಧಾಂತಿಕ ಚರ್ಚೆಗಳು ಬೇರೆ ಇವೆ, ಬಿಟ್ಬಿಡಿ. ನಾನು ಶಹಜಾನ್ನೇ ಕಟ್ಟಿದ ಅಂತ ಒಪ್ಪಿಕೊಳ್ಳೋದು ಆದರೂ ಕೂಡ ಒಂದು ಕ್ಷಣಕ್ಕೆ. ಯಾರಿಗೋಸ್ಕರ ಕಟ್ಟಿದ? ಮಮತಾಜ್ ಮಹಲ್ಗೋಸ್ಕರ ಕಟ್ಟಿದ. ಏನು ಪ್ರೇಮ ಅವಳ ಮೇಲೆ. ಅವಳೊಬ್ಬಳೇನ ಹೆಂಡತಿ ಇದ್ದಿದ್ದವನಿಗೆ? ಯೋಚನೆ ಮಾಡಿದ್ದೀರಿ ನೀವು? ಅವನ ಜನಾನದಲ್ಲಿ ಎಷ್ಟು 100 ಜನ ಹೆಣ್ಮಕ್ಳಿದ್ರು. ದಿನ ಬೆಳಗಾದ್ರೆ ಯಾರ ಜೊತೆ ಹೇಗೆ ಮಲಗ್ತಾ ಇದ್ದ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಜೋಧನ ಅತ್ಯಂತ ಪ್ರೀತಿಸ್ತಾ ಇದ್ದಂತ ಅಕ್ಬರ್ ಅಂತ ಅಕ್ಬರ್ ಮೂವಿ ಮಾಡಿದ್ವಲ್ಲ, ಈ ಅಕ್ಬರ್ ತಾನು ಪ್ರತಿ ತಿಂಗಳಿಗೆ ಒಮ್ಮೆ ಮೀನಾ ಬಜಾರಿಗೆ ಹೋಗಿ ಅಲ್ಲಿರುವಂತ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಬಂದು ಅವಳ ಜೊತೆ ತಾನು ಮಲಗಬೇಕು ಅಂತ ನಿಶ್ಚಯ ಮಾಡಿದ್ರೆ ಮಲಗುವಂತ ಪ್ರಕ್ರಿಯೆ ನಡೀತಿತ್ತು ಅಂತ ಇತಿಹಾಸಕಾರ ಹೇಳ್ತಾರಲ್ಲ. ಇದು ಪ್ರೇಮವಾ? ನಮ್ಮ ಪ್ರೇಮದ ಪರಿಕಲ್ಪನೆ ಎಂತದ್ರಿ? ರಾಮ ಸೀತೆಯ ಪರಿಕಲ್ಪನೆ ನಮ್ದು. ಹುಡುಕಿ ತೋರಿಸಿ ನೋಡೋಣ ನೀವೊಂದು. ನಾನು ತುಂಬಾ ದೊಡ್ಡವರುಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗಲ್ಲ. ಇಸ್ಲಾಂನಲ್ಲಿ ಕಣ್ಣೆದುರಿಗೆ ಕಂಡವ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀನಿ. ನೀವು ಇಸ್ಲಾಂನಲ್ಲಿ ಈ ತರದ ಪ್ರೇಮದ ಒಂದು ಪಟ್ಟಿಯನ್ನು ಹಾಕಿ ತೋರಿಸಿ. ನಾನು ಆತ್ಮಲ್ಲೇ ಹಿಂದೂ ಧರ್ಮದಲ್ಲಿ ರಾಮ ಮತ್ತು ಸೀತೆಯ ಪ್ರೇಮ ಎಂತದ್ದು ಅಂತಂದ್ರೆ, ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಬೇರೆ ಯಾರೇ ಆಗಿದ್ದಿದ್ರು ಹೋಗಿ ಬಿಡು, ಇನ್ನೇನ್ ಮಾಡ್ಲಿಕ್ಕೆ ಆಗುತ್ತೆ, ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ ಅಂತ ವಾಪಸ್ ಹೋಗ್ಬೋದಿತ್ತು. ಯಾರು ಬೇಡ ಅಂತಿರಲಿಲ್ಲ.
ಆದ್ರೆ ರಾಮ ತನ್ನ ಪತ್ನಿಯನ್ನು ಹುಡುಕ್ಲಿಕ್ಕೋಸ್ಕರ ಅಲ್ಲಿವರೆಗೂ ದಾಟ್ಕೊಂಡು ಹೋಗಿ ಅವಳನ್ನು ವಾಪಸ್ ಕರ್ಕೊಂಡು ಬಂದು ಯು ನೋ ದ ನೆಕ್ಸ್ಟ್ ಪಾರ್ಟ್ ಆಫ್ ಇಟ್, ಅಧಿಕಾರವನ್ನು ಪಡ್ಕೊಂಡು ಆ ಅಧಿಕಾರದ ಮೇಲೆ ಕೂತ್ಕೊಳ್ಬೇಕಾಗಿದ್ದ ರಾಮ ತನ್ನ ತಮ್ಮ ಭರತನಿಗೆ ಹೇಳ್ತಾನಂತೆ, ಭರತ, ನನ್ನ ಹೆಂಡತಿಗೆ ದಾಂಪತ್ಯದ ಒಂದು ಅನುಭವವೇ ಸಿಗ್ಲಿಲ್ಲ ಕಣ, ಪ್ರೇಮವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ, 1 ವರ್ಷ ಬೇರೆ ಅಲ್ಲಿದ್ಲು, ಇನ್ನೊಂದು ವರ್ಷ ನೀನೇ ಅಧಿಕಾರ ಮಾಡು, ಅವಳ ಜೊತೆ ನಾನು ಪ್ರೀತಿಯಿಂದ ಕಾಲ ಕಳಿಬೇಕು ಅಂತ ತನ್ನ ಪತ್ನಿಗೆ ಪ್ರೇಮವನ್ನು ಉಣಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಅಯೋಧ್ಯೆಯ ಕುರ್ಚಿಯನ್ನು ಬಿಟ್ಟು ಪಕ್ಕಕ್ಕೆ ನಿಂತವನ್ ರಾಮ. ಇದು ಪ್ರೇಮದ ಪರಿ ನಮ್ದು. ಕೃಷ್ಣ ಮತ್ತು ರಾಧೆಯ ಪ್ರೇಮವನ್ನು ಕಂಡವರು ನಾವು. ತನ್ನ ಪತ್ನಿ ತೀರಿಕೊಂಡ್ಲು ಎನ್ನುವ ಕಾರಣಕ್ಕೆ, ತನ್ನ ತಂದೆ ಮಾಡಿದಂತ ಯಜ್ಞಕ್ಕೆ ಹೋಗಿ ತೀರಿಕೊಂಡ್ಲು ಅನ್ನೋ ಕಾರಣಕ್ಕೋಸ್ಕರ ಶಿವ ತನ್ನ ಪತ್ನಿಯ ಶವವನ್ನ ಆಕ್ರೋಶದಿಂದ ಹೆಗಲ ಮೇಲೆ ಹೊತ್ಕೊಳ್ತಿರ್ತಾನಲ್ಲ. 52 ಶಕ್ತಿಪೀಠಗಳು ಹೇಗೆ ನಿರ್ಮಾಣಗೊಂಡು ಹೋದ್ರೆ ಶಿವನ ಪಾರ್ವತಿಯ ಪ್ರೇಮಕ್ಕೋಸ್ಕರ ತೋರಿಸಿ ಜಗತ್ತಿನಲ್ಲಿ ಇತಿಹಾಸದಲ್ಲಿ ಹೋಗ್ತದೆ. ಇದೆಲ್ಲವೂ ದೇವರ ಕಥೆಗಳು ಅಂತ ಭಾವಿಸೋದಾದ್ರೆ ಕಣ್ಣೆದುರಿಗಿದ್ದ ರಾಮಕೃಷ್ಣ ಶಾರದೆಯರು ಹೆಂಗ್ ಬದುಕಿದ್ರು ಗೊತ್ತೇನು? ನಾನು 1000 ಉದಾಹರಣೆ ಕೊಡಬಲ್ಲಿನಿ. ನಾನು ಉದಾಹರಣೆ ಕೊಡೋದು ಇಲ್ಲಿ ಕೆಲಸ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಆದರೆ ನಮ್ಮ ಹೆಣ್ಮಕ್ಳು ಈ ಪ್ರೇಮದ ಆ ವಿಸ್ತಾರವಾಗಿರುವಂಥ ಪರಿಯನ್ನು ಅರಿಯದೆ ದೈಹಿಕ ವಾಂಛೆಗಳಿಗೆ ಬಲಿಯಾಗಿ ತಕ್ಷಣಕ್ಕೆ ಶಿಫ್ಟ್ ಆಗ್ಬಿಡ್ತಾರಲ್ಲ, ಬೇಜಾರಿಲ್ಲ. ನಾನು ಖಂಡಿತವಾಗಿಯೂ ಅದು ನಿಜವಾದ ಪ್ರೇಮವಾಗಿದ್ದರೆ ನಾನು ಖಂಡಿತವಾಗಿಯೂ ವಿರೋಧಿಸ್ತಿರಲಿಲ್ಲ. ಅದರ ಪ್ರಾಬ್ಲಮ್ ಇರೋದು ಎಲ್ಲಿ ಗೊತ್ತೇನು? ಬಳಸಿಕೊಳ್ಳಬೇಕು ಅಂತಾನೆ ಅಜೆಂಡಾ ಮಾಡ್ಕೊಂಡು ಬಂದಾಗ ಅದಕ್ಕೆ ಬಲಿಯಾಗೋದಿರುತ್ತಲ್ಲ, ಅದು ಧರ್ಮಕ್ಕೂ ಹೊಡೆತ, ರಾಷ್ಟ್ರಕ್ಕೂ ಹೊಡೆತ ಅನ್ನೋ ಕಾರಣಕ್ಕೋಸ್ಕರ ನಾನು ಅತ್ಯಂತ ಕಳಕಳಿಯಿಂದ ಇಲ್ಲಿ ನಿಂತುಕೊಂಡಿದ್ದು. ಹೇಗೆ ಮಾಡ್ತಾರೆ ಅನ್ನೋದಷ್ಟು ಉದಾಹರಣೆಗಳು ನಿಮ್ಗೆ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಮೊದಲನೇದಾಗಿ, ಹೀಗೆ ಪ್ರೀತಿಸುವವರು ತನ್ನ ಹೆಸರು ಮುಸಲ್ಮಾನನಾಗಿ ಇಟ್ಕೊಂಡೇ ಪ್ರೀತಿಸ್ತಾರೆ. ಅವ್ರು ಗೊಂದಲ ಮಾಡಿ ಎಂಥವ್ರನ್ನ ಪ್ರೀತಿಸ್ತಾರೆ ಅಂತಂದ್ರೆ, ಸ್ವಲ್ಪ ಬೋಲ್ಡ್ ಆಗಿ ಕಾಣುವಂತ ಹೆಣ್ಮಗಳು, ಯಾವತ್ತೂ ತುಂಬಾ ಕನ್ಸರ್ವೇಟಿವ್ ಅಂತ ಅನ್ನಿಸ್ಲಿಲ್ವೋ, ಮುಕ್ತವಾಗಿ ತಿರುಗಾಡ್ಕೊಂಡಿದ್ದಾಳೋ, ತಾನು ಯಾವುದಕ್ಕೂ ಹೇಸದ ವ್ಯಕ್ತಿತ್ವವನ್ನ ಹೊಂದಿದ್ದಾಳೋ ಅವಳನ್ನ ಮುಸಲ್ಮಾನರಾಗಿಯೇ ಪ್ರೀತಿಸ್ತಾರೆ. ಅವಳು ಬಿಂದಾಸಾಗಿ ಇವ್ರ ಜೊತೆ ಸೇರ್ತಾಳೆ. ಯಾಕೆ ಅಂತಂದ್ರೆ ತಾನು ಪ್ರಜ್ಞಾವಂತಳು ಎನ್ನುವಂತ ಭಾವನೆ ಅವಳಿಗಿದೆ. ನಾನು ಯಾರ ಜೊತೆ ಆದ್ರೂ ಹೋದ್ರೆ ಕೇಳಲಿಕ್ಕೆ ಇವನು ಯಾರು, ನನ್ನ ಇಷ್ಟ ನನ್ನ ಬದುಕು, ಯಾಕೆ ಎಲ್ಲ ಸಂತೋಷ ಗಂಡು ಮಕ್ಕಳಿಗೆ ಇರಬೇಕು, ಹೆಣ್ಮಕ್ಳು ಎಂಜಾಯ್ ಮಾಡ್ತೀವಿ ಅಂತ ಶುರುವಾಗುವಂತ ಪರಿಕಲ್ಪನೆ ಅದು. ಅಲ್ಲಿಂದ ಯಾರು ಶುರುವಾಗ್ತಾರಲ್ಲ ಅವರನ್ನ ಮುಸ್ಲಿಂ ಹೆಸರಲ್ಲೇ ಪ್ರೀತಿಸ್ತಾರೆ. ಇತ್ತೀಚೆಗೆ ಒಂದು ಪ್ರಕರಣ ನಡೀತು. ಶಜೀನ್ ಖಾನ್ ಅನ್ನುವಂಥ ಒಬ್ಬ ಹುಡುಗ ಟಿವಿ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಿದ್ದವನು ತುನಿಷಾ ಶರ್ಮಾ ಅನ್ನುವಂಥ ಒಂದು ಹುಡುಗಿಯನ್ನ ಪ್ರೀತಿಸಿದ ನಂತರ ಈ ಪ್ರೀತಿ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ, ಅವಳು ಮುಕ್ತವಾಗಿದ್ದವಳು ತಾನು ಅವನ ಜೊತೆ ದರ್ಗಾಕ್ಕೆ ಹೋಗೋದೇನು, ಅವನ ಜೊತೆ ಯಾವುದೂ ನಾನು ತಪ್ಪು ಅಂತ ಹೇಳಲ್ಲ, ನಡೆದಿರೋ ಘಟನೆ ಅಷ್ಟೇ ಮುಂದಿಡ್ತೀನಿ, ಅವನ ಜೊತೆ ದರ್ಗಾಕ್ಕೆ ಹೋಗಿದ್ದೇನು, ಅವನ ಜೊತೆ ಅವರ ರೀತಿಯಲ್ಲಿ ಮಾಡಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇನು, ಅವನ ಜೊತೆ ಹಗಲು ರಾತ್ರಿಗಳನ್ನು ಕಳೆದಿದ್ದೇನು. ಕೊನೆಗೊಂದು ಫೈನ್ ಡೇ ಅವಳಿಗೆ ಗೊತ್ತಾಯ್ತು, ಇವನಿಗೆ ನಾನು ಒಬ್ಬಳೇ ಅಲ್ಲ, ಈ ಥರ ಬಹಳ ಜನರ ಜೊತೆ ಇದ್ದ, ಇವನು ನನಗೂ ಗೊತ್ತಾಗದಂತೆ 4 ಜನರ ಜೊತೆ ಇದೇ ಸಂಪರ್ಕ ಇಟ್ಕೊಂಡಿದ್ದ ಅಂತ ತುನಿಷನ್ ಗೊತ್ತಾಯ್ತು. ಅಷ್ಟೊತ್ತಿಗೆ ಗೊತ್ತಾದ ಮತ್ತೊಂದು ಸಂಗತಿ, ನಾನು ಓದಿರುವಂಥ ರಿಪೋರ್ಟ್ನ ಪ್ರಕಾರ ಶಿ ವಾಸ್ ಕ್ಯಾರಿಯಿಂಗ್. ಅವಳು ತಕ್ಷಣ ಹೇಳಿದ್ಲು, ನಾನು ಕ್ಯಾರಿ ಮಾಡ್ತಿದ್ದೀನಿ, ಹೀಗಾಗಿ ನೀನು ನನಗೆ ಮದುವೆ ಆಗಲೇಬೇಕು ಅಂತ. ಅವ್ನು ನಿರಾಕರಿಸಿದ. ಅವರಮ್ಮ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಯಾವಾಗ ಒಂದು ಮದುವೆ ಆಗೋದಿಲ್ಲ ಅಂತ ನಿರಾಕರಿಸಿದ್ನೋ ಇವಳು ಪೂರ್ತಿ ಡಿಪ್ರೆಷನ್ಗೆ ಒಳಗಾಗ್ಬಿಟ್ಲು. ಮನೆಗೆ ಬಂದು ತುಂಬ ಹೊತ್ತು ಹತ್ಲು. ನಾನು ಅವನಿಗೆ ಫೋನ್ ಮಾಡಿ, ಎಂಥ ಕೆಲಸ ಮಾಡ್ತಿದ್ಯಾ ನೀನು, ನನ್ನ ಮಗಳು ಪೂರ್ತಿ ಹಾಳಾಗೋಗಿದ್ದಾಳೆ, ಡಿಪ್ರೆಷನ್ಗೆ ಒಳಗಾಗ್ತಿದ್ದಾಳೆ, ಅವಳು ಏನು ಮಾಡ್ಕೊಳ್ತಾಳೋ ಗೊತ್ತಿಲ್ಲ, ನಿಮ್ಮ ಜವಾಬ್ದಾರಿ ಇದು ಅಂತಂದರೆ, ಸಾರಿ ಆಂಟಿ, ನಾನು ಡಿಸೈಡ್ ಮಾಡಿದ್ದೀನಿ, ಏನೂ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟ ಅಂತ. ಅವಳು ಹೋದ್ಲು. ಅದೇ ಸೆಟ್ಟಲ್ಲಿ ಯಾವ ಸೀರಿಯಲ್ಗೋಸ್ಕರ ಆ್ಯಕ್ಟ್ ಮಾಡ್ತಿದ್ಲೋ ಅದೇ ಸೆಟ್ನಲ್ಲಿ ಮೇಕಪ್ ರೂಮಲ್ಲಿ ನೇಣು ಹಾಕ್ಕೊಂಡು ಸತ್ತೋದಾಗ ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ಸಲೀಸಾಗಿ ಕೈ ತೊಳ್ಕೊಂಡ. ಆ ಕೈ ತೊಳ್ಕೊಂಡವನಿಗೆ ಬೇಕಾದಷ್ಟು ಜನ ಸಪೋರ್ಟಿಗೆ ನಿಂತಿದ್ದಾರೆ. ಅವಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಇವನು ತಪ್ಪೇನು? ಕರೆಕ್ಟ್, ವಾದ ಸರಿಯಾಗಿದೆ. ಆದರೆ ಇದನ್ನು ಮೀರಿ ಹೋಗುವಂಥ ಪ್ರಕ್ರಿಯೆಗೆ ಪ್ರೇರಣೆ ಕೊಡುವಂಥ ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಕುರಿತಂತೆ ದನಿ ಎತ್ತೋದು ಬೇಡವೇನು, ಮಾತಾಡೋದು ಬೇಡವೇನು? ಬಹಳ ಗಂಭೀರವಾದ ಸಂಗತಿಯಿಂದ ಮುಸಲ್ಮಾನನಾಗಿಯೇ ಪ್ರೀತಿಸಬೇಕಾದ್ರೆ ಅವ್ರಿಗೆ ಇರುವಂಥದ್ದು ಏನು ಅಂತಂದರೆ, ಹಿಂದೂ ಮುಸ್ಲಿಂ ಅಂತ ಭೇದ ಸರಿನಾ?
ಅಂತ ಪ್ರಶ್ನೆ ಮುಸ್ಲಿಂ ಹುಡುಗ ಹಿಂದೂವನ್ನು ಕೇಳಿದ್ರೆ, ಹೌದಪ್ಪ ಹಿಂದೂ ಮುಸ್ಲಿಂ ಬೇರೆನಾ, ನಮಗೂ ಸ್ಕೂಲ್ನಲ್ಲಿ ಪ್ರತಿದಿನ ಹೇಳ್ಕೊಟ್ಟಿದ್ದಾರೆ ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಹಿಂದೂ ಧರ್ಮ ಎಲ್ಲ ಒಂದೇ. ಹೆಂಗ್ರಿ ಒಂದು? ನಮ್ಮ ಆಚರಣೆಗಳು ಬೇರೆ, ಅವರ ಆಚರಣೆಗಳು ಬೇರೆ. ನಾವು ಸೆಕ್ಯುಲರ್, ನಾವು ಎಲ್ಲವನ್ನೂ ಒಪ್ಕೊಳ್ತೀವಿ. ನಾವು ಒಂದು ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಆದ್ರೆ ಯಾವತ್ತ ಒಬ್ಬ ಮುಸಲ್ಮಾನ, ಜನರಲ್ ಮುಸಲ್ಮಾನ, ನೀವು ಒಬ್ಬನೇ ಎರಡೇ ಎಕ್ಸಾಂಪಲ್ ಕೊಡಬೇಡಿ, ಜನರಲ್ ಆಗಿ ಮುಸಲ್ಮಾನ ರಾಮನ ಮಂದಿರಕ್ಕೆ ಬಂದು ಅವನು ನಮಸ್ಕಾರ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಮಾಡ್ತಾರೆ, ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಕೇಳಿದ್ದೀರೇನು? ಯಾವ್ದಾದ್ರು ಒಬ್ಬ ಮುಸಲ್ಮಾನ ಆರತಿ ಕೊಟ್ಟರು ನಾನು ಬೇಡ ಅಂದ್ರೆ ತಪ್ಪು ಅನ್ಕೊಳ್ತಾರೆ, ಆರತಿ ತಗೊಳ್ತೀನಿ ಅಂತ ಹೇಳೋದನ್ನ ಕೇಳಿದ್ದೀರೇನು? ಯಾವ್ದಾದ್ರು ಮುಸಲ್ಮಾನ ಪ್ರಸಾದ ಕೊಟ್ಟರು ಅಂತ ಸ್ವೀಕಾರ ಮಾಡೋದು ನೋಡಿದ್ದೀರೇನು? ಮತ್ತೆ ಅವ್ರು ಬಂದೇ ಹೇಗೆ? ಅವರ ದೇವರ ಸಿದ್ಧಾಂತವೇ ಬೇರೆ, ನಮ್ಮ ದೇವರ ಸಿದ್ಧಾಂತವೇ ಬೇರೆ. ಎಲ್ಲವನ್ನೂ ಒಂದು ಒಂದು ಅಂತ ಹೇಳಿಕೊಟ್ಟು ತಲೆಗೆ ತುಂಬುವ ಪ್ರಯತ್ನನ ಹಿಂದೂ ಮಕ್ಕಳಿಗೆ ಮಾಡಿದ ನಂತರ ಸ್ವಲ್ಪ ಇಂಗ್ಲಿಷ್ ಕಲ್ಕೊಂಡಂತ ಈ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೂ ಕೂಡ ಹೆಂಗಾಗೋಗ್ಬಿಡ್ತಾರೆ ಅಂತಂದ್ರೆ ಎಲ್ಲವೂ ಒಂದು. ಇದನ್ನು ಭೇದ ಮಾಡುವವರು ಹುಚ್ಚರು, ಮೂರ್ಖರು ಅಂತ ಬೈಕೊಳ್ಳಿಕ್ಕೆ ಶುರು ಮಾಡ್ತಾರಲ್ಲ, ಇಂಥವರನ್ನ ಈಸಿ ಟಾರ್ಗೆಟ್ ಆಗಿ ಮಾಡಿ ಬಳಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಂಥವರನ್ನ ಮುಸಲ್ಮಾನ್ ಹೆಸರಲ್ಲೇ ಪ್ರೀತಿಸ್ತಾರೆ. ಎರಡನೇದೊಂದಿರುತ್ತೆ. ಈ ಎರಡನೇ ಪ್ರಕರಣ ಹೇಗೆ ನಡೆಯುತ್ತೆ ಅಂತಂದ್ರೆ, ಅವರು ಮುಸ್ಲಿಂ ಹೆಸರು ಪ್ರೀತಿಸಲ್ಲ, ಹೆಸರನ್ನ ಹಿಂದೂ ಮಾಡ್ಕೊಳ್ತಾರೆ. ಹಿಂದೂವಾಗಿ ಹೆಸರು ಮಾಡಿಕೊಂಡು ಆ ಹಿಂದೂ ಹೆಸರಿನಲ್ಲಿ ಫೇಸ್ಬುಕ್ ಅಕೌಂಟ್ಸ್ ಇರುತ್ತೆ. ಆ ಹಿಂದೂ ಹೆಸರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಹಿಂದೂ ಹೆಸರು ಹೇಳ್ತಾರೆ, ಕೈಗೊಂದು ದಾರ ಕಟ್ಕೊಂಡಿರ್ತಾರೆ. ನಿಮಗೆ ಯಾವ ಕಾರಣಕ್ಕೂ ಅನುಮಾನ ಬರಲ್ಲ ಹಿಂದೂ ಅಲ್ಲ ಅಂತ. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಒಂದು ನಾನು ಎಕ್ಸಾಂಪಲ್ ನಿಮ್ಗೆ ಕೊಡೋದಾದ್ರೆ, ರಾಜಮಣಿ ನಯ್ಯರ್ ಅಂತ ಒಬ್ಬ ವ್ಯಕ್ತಿ, ಫೇಸ್ಬುಕ್ ಪ್ರೊಫೈಲು ಹಾಗೆ ಇತ್ತು. ಅವನು ಒಂದು ಹೆಣ್ಣು ಮಗಳು, ಅವಳು ಗಂಡನನ್ನ ಬಿಟ್ಟು ಒಂದ್ ಕಡೆ ಬದುಕಿದ್ಲು. ಅವಳನ್ನ ಪ್ರೀತಿಸಿದ, ರಾಜಮಣಿ ನಯ್ಯರ್ ಅವನ ಹೆಸರು. ಪ್ರೀತಿಸಿ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿದ. ಗಂಡನ ಬಿಟ್ಟು ಬಂದಿದ್ಲು. ತನಗಿದ್ದಂತ ಮಗಳು ಗಂಡನ ಜೊತೆ ಇದ್ದಿದ್ರಿಂದ ತಾನು ಇವನ ಜೊತೆ ಸಂಸಾರ ನಡೆಸ್ತೀನಿ ಅಂತ, ಮದುವೆನೂ ಆಗ್ತೀನಿ ಅಂತ ನಿಶ್ಚಯ ಮಾಡಿ ಅವ್ರ ಜೊತೆ ಹೋದ್ದು. ಮದುವೆಗಿದ್ರೆ ಆಗ್ಲಿಲ್ಲ ಅವನು. ಆದ್ರೆ ಸ್ವಲ್ಪ ದಿನದಲ್ಲಿ ಗೊತ್ತಾಯ್ತು, ಇವನು ರಾಜಮಣಿ ನಯ್ಯರ್ ಅಲ್ಲ, ಇವನು ನಜೀಬುದ್ದೀನ್ ಅಂತ. ನಜೀಬುದ್ದೀನ್ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಇವಳನ್ನ ಹಿಂದೂ ಹೆಣ್ಣು ಮಗಳನ್ನ ತನ್ನ ತೆಕ್ಕೆ ಕರ್ಕೊಂಡು, ಬೇರೆ ದಾರಿ ಇರಲಿಲ್ಲ, ಅವನ ಜೊತೆ ಬದುಕಲಿಕ್ಕೆ ಶುರು ಮಾಡಿ ಆಗಿತ್ತು. ತಂದೆ ಜೊತೆ ಇದ್ದಂತ ಹೆಣ್ಣು ಮಗಳು 18 ವರ್ಷ ಪ್ರಾಪ್ತ ವಯಸ್ಕಳು. ಒಂದಿನ ಅಮ್ಮನ ನೋಡ್ಕೊಂಡು ಬರ್ತೀನಿ ಅಪ್ಪ, ಒಂದೆರಡು ದಿನ ಅಮ್ಮನ ಜೊತೆ ಇದ್ದು ಬರ್ತೀನಿ ಅಂತ ಬೇರೆ ಅಪ್ಪನನ್ನು ಹುಡುಕಿಕೊಂಡಿದ್ದಂತ ಈ ತಾಯಿಯೊಂದಿಗೆ 2 ದಿನಕ್ಕೆ ಅಂತ ಬಂದರು. ತಮಿಳುನಾಡಿನಲ್ಲಿ ನಡೆದ ಘಟನೆ, ಚೆನ್ನೈ ಘಟನೆ ಇತ್ತು. 2022 ನವೆಂಬರ್, ಮೊನ್ನೆ ಹೊರಗಡೆ ಬಂದಂತ ಘಟನೆ. 2 ದಿನಗಳಿಗೋಸ್ಕರ ಅಲ್ಲಿ ಇರ್ತೀನಿ ಅಂತ ಬಂದು ಅವಳು ನೋಡಿದ. ಅವಳ ಕಡೆಗೆ ಆಕರ್ಷಿತನಾದ ಇವನು ಮನೆಯಲ್ಲಿ ಈಕೆ ಇಲ್ಲದೆ ಹೋದಾಗ ಅವಳನ್ನು ರೇಪ್ ಮಾಡಿ ಕೊಂದು ಹಾಕ್ಬಿಟ್ಟ. 18ರ ಹೆಣ್ಣು ಮಗುನ ಕೊಂದುಬಿಟ್ಟಾರಿ. And you know how the media supported him? ಒಂದು ಇಂಗ್ಲಿಷ್ ಪತ್ರಿಕೆ ಅವ್ರ ಬಗ್ಗೆ ವರದಿ ಬರೀತಾ ಏನ್ ಬರೀತು ಗೊತ್ತಾ? ರಾಜಮಣಿ ನಯ್ಯರ್ ತನ್ನ ಲವರ್ನ 18 ವರ್ಷದ ಮಗಳನ್ನ ಅವನು ರೇಪ್ ಮಾಡಿ ಕೊಂದ. ನಜೀಬುದ್ದೀನ್ ಅದು ಬರಲಿಲ್ಲ. How the media supports? They knew it. ಅವ್ರಿಗೆ ಗೊತ್ತಿತ್ತು ಅವನು ನಜೀಬುದ್ದೀನ್ ಹೆಸರು ಬದಲಾಯಿಸಿಕೊಂಡಿದ್ದಾನೆ, ಅಯೋಗ್ಯ. ತನ್ನ ಹೆಸರನ್ನ ಬದಲಾಯಿಸಿಕೊಂಡು ಹಿಂದೂ ಮುಖವಾಡ ಧರಿಸಿಕೊಂಡು ಮಾಡಿದ್ದಾನೆ ಅಂತ ಬರಲಿಲ್ಲ ಪತ್ರಿಕೆಗಳು. ಐ ಹ್ಯಾವ್ ದಟ್ ಕಟಿಂಗ್ ವಿತ್ ಮೀ. ಇಡೀ ಪತ್ರಿಕೆ, ಇಡೀ ರಿಪೋರ್ಟ್ ಅಲ್ಲಿ ಅಲ್ಲಿ ನಜೀಬುದ್ದೀನ್ ಹೆಸರಿಲ್ಲ, ರಾಜಮಣಿ ನಯ್ಯರ್ ಅಂತ ಬರೆದ್ರು. ಯಾಕೆ ಅಂತಂದ್ರೆ ಇದನ್ನ ಮುಸಲ್ಮಾನ್ ಮಾಡಿದ್ದು ಅಂತ ಗೊತ್ತಾದ್ರೆ ಈ ವಿಚಾರಗಳನ್ನ ಹೇಳ್ತಿರೋರಿಗೆ ಪಕ್ಕ ಗೊತ್ತಾಗುತ್ತೆ ಅದು. ಅದಕ್ಕೋಸ್ಕರ ಮುಚ್ಚಿಡಬೇಕು ಅಂತ ಈ ತರದ ಪ್ರಯತ್ನ ಮಾಡಿದ್ರೆ ಏನ್ ಹೇಳಲ್ಲ. ನಾನು ಮೀಡಿಯಾಗಳ ಸಪೋರ್ಟ್ ಕುರಿತಂತಾನೆ ಮಾತನಾಡೋದಾದ್ರೆ, ಐ ಆಮ್ ಸಾರಿ ಟು ಸೇ ಮೈ ಫ್ರೆಂಡ್ಸ್, ಎಲ್ಲರೂ ಸೋನಿ ಲೈವ್ ಹಾಕೊಂಡು ಮನೇಲಿ ಕೂತಿದ್ದೀವಿ. ಆ ಸೋನಿ ಲೈವ್ ನಲ್ಲಿ ನಾನು ಮೊದಲೇ ಹೇಳಿದಂತ ಕತೆ, ಅಫ್ತಾಬ್ ಮತ್ತು ಶ್ರದ್ಧಾಳ ಕತೆ ಹೆಂಗ್ ಮಾಡಿದ್ದಾರೆ ಗೊತ್ತೇನು? ಶ್ರದ್ಧಾಳ ಹೆಸರನ್ನ ಕ್ರಿಶ್ಚಿಯನ್ ಲೇಡಿ ಮಾಡಿದ್ದಾರೆ, ಸಮ್ ಡಿಸೋಜಾ, ಶ್ರದ್ಧಾ ಅಂತ ಇಟ್ಟಿಲ್ಲ. ಈ ಮರ್ಡರ್ ಮಾಡಿದಂತ ಅಫ್ತಾಬನ ಹೆಸರನ್ನ ಮಿಹಿರ್ ಅಂತ ಹಿಂದೂವಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಯೋಗ್ಯ ಅಫ್ತಾಬ್ 20 ಹೆಣ್ಣು ಮಕ್ಕಳೊಂದಿಗೆ, ಹಿಂದೂ ಹೆಣ್ಣು ಮಕ್ಕಳೊಂದಿಗೆ ಸಂಪರ್ಕ ಇರಿಸಿಕೊಂಡಿದ್ದ ಅಫ್ತಾಬನನ್ನ ಯೋಗ ಟೀಚರ್ ಮಾಡಿದ್ದಾರೆ. ಒಬ್ಬ ಹಿಂದೂ ಯೋಗ ಟೀಚರ್ ಒಬ್ಬ ಕ್ರಿಶ್ಚಿಯನ್ ಹುಡುಗಿಯನ್ನ ಮೋಸದಿಂದ ಹಿಂಗೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಅವಳನ್ನ ಪ್ರೇಮಿಸಿ ಮದುವೆ ಮಾಡುವಂತ ನಾಟಕ ಮಾಡಿ ಅವಳನ್ನ ತುಂಡರಿಸಿ ಫ್ರಿಡ್ಜ್ ಅಲ್ಲಿ ಇಡ್ತಾನೆ. ಎಲ್ಲ ತೋರಿಸಿದ್ದಾರೆ. ತೋರಿಸಿ
ಪೊಲೀಸರಿಗೆ ಸಪೋರ್ಟ್ ಮಾಡೋನು ಯಾರು ಗೊತ್ತಾ? ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ, ಶಬಾಷ್. ಕ್ರಿಶ್ಚಿಯನ್ ಹೆಣ್ಣು ಮಗಳಿಗೆ ಮೋಸ ಮಾಡೋನು ಹಿಂದೂ ಹುಡುಗ, ಅವಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಆಗುವನು ಒಬ್ಬ ಮುಸ್ಲಿಂ ಹುಡುಗ, ಶಬಾಷ್. ಏನ್ ಚೆನ್ನಾಗಿದೆ. ಈ ತರದ ಎಷ್ಟು ಮ್ಯಾನಿಪುಲೇಷನ್ ಕಳೆದ ಅನೇಕ ವರ್ಷಗಳಿಂದ ನಡೆದಿದೆ. ಈಗ ಹಿಂದೂ ಸಮಾಜ ಜಾಗೃತವಾದ ನಂತರ ಅಫ್ಕೋರ್ಸ್ ನಾನು ಹಿಂದೂ ಜನಜಾಗೃತಿ ಸಮಿತಿಗೂ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಹಗಲು ರಾತ್ರಿ ಶ್ರಮವಹಿಸಿ ಎಲ್ಲರಿಗೂ ಮೊಬೈಲ್ ನಂಬರ್ಗಳನ್ನು ಕೊಟ್ಟು, ಟೆಲಿಫೋನ್ ನಂಬರ್ಗಳನ್ನು ಕೊಟ್ಟು ಸೋನಿ ಲೈವ್ಗೆ ಹೇಗೆ ಕಾಡಿದ್ರು ಅಂದ್ರೆ, ಎಷ್ಟು ಜನ ಸೋನಿ ಲೈವ್ ನ ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಅಂತಂದ್ರೆ, ಮರುದಿನವೇ ಸೋನಿ ಲೈವ್ ಆ ಎಪಿಸೋಡ್ ನ ಡಿಲೀಟ್ ಮಾಡಿ, ಯಾರಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಇದು ಈ ಕೇಸ್ ಅಲ್ಲ, ಬೇರೆ ಕೇಸನ್ನು ಆಧಾರವಾಗಿ ಇಟ್ಕೊಂಡು ನಾವು ಮಾಡಿದ್ದು ಅಂತ ಹೇಳಿ ಕೈ ತೊಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವು ಅಂತ. ಅಂದ್ರೆ ನಾವೇನಾದ್ರೂ ಜಾಗೃತಿಯನ್ನು ಕಳ್ಕೊಂಡ್ರೆ ಹಿಂದೂ ತನ್ನ ಮುಖ ತನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಿಕ್ಕೆ ನಾಚಿಕೆ ಆಗುವಂತೆ ಇವ್ರು ಮಾಡ್ಬಿಡ್ತಾರಲ್ಲ. ಎಲ್ಲಿಂದ ನಡೆಯುತ್ತೆ ಈ ಕೇಸು, ಎಲ್ಲಿಂದ ನಡೆಯುತ್ತೆ ಈ ಪ್ರಕರಣಗಳು ಅಂತ ಒಂದು ಸಲ ಯೋಚನೆ ಮಾಡಬೇಕಾಗಿರುವಂತ ಪ್ರಕ್ರಿಯೆ ಇದೆ. ನಾನು ಸುಮ್ಮನೆ ಯೋಚನೆ ಮಾಡೋದು, ಈ ಮುಸ್ಲಿಂ ಹುಡುಗರಿಗೆ ಹಿಂದೂ ಹೆಣ್ಮಕ್ಳ ಪರಿಚಯ ಹೆಂಗಾಗುತ್ತೆ? ಇತರ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ, ನಮ್ಮ ಹುಡುಗರೇ ಹಿಂದೂ ಹೆಣ್ಮಕ್ಳು ಪರಿಚಯ ಮಾಡ್ಕೊಳ್ಳಿ ಒದ್ದಾಡ್ತಿರ್ತಾರೆ. ಎಲ್ಲಿಂದ ಪರಿಚಯ ಆಗುತ್ತಪ್ಪ ಅಂತ ಗೊತ್ತಾಗಲ್ಲ. ಮುಸ್ಲಿಂ ಹುಡುಗರಿಗೆ ಹೆಂಗ್ ಪರಿಚಯ ಆಗುತ್ತೆ? ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿರುವಾಗ, ತುಂಬಾ ಈ ಕೇಸಸ್ಗಳ ಬಗ್ಗೆ ಮಾತಾಡ್ತಿರುವಾಗ, ನಮ್ಮ ವಾಲಂಟಿಯರ್ ಒಬ್ಬ ಮಾತಾಡ್ತಾ ತುಂಬಾ ಆಪ್ತವಾಗಿ ನನ್ನ ಹತ್ರ ಹೇಳ್ದ, ಅಣ್ಣ ನಾವು ಹುಡುಕಿದ್ರೆ ಈ ಹುಡುಗಿರು ಸಿಗಲ್ಲ, ಅದ್ ಹೆಂಗಿ ಪಂಚರ್ ಅಂಗಡಿ ಬಿದ್ದೋಗ್ಬಿಡ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಹಿಂದೂ ಹುಡುಗರಿಗೆ ಸಿಗದ ಹೆಣ್ಮಕ್ಳು ಇವ್ರಿಗೆ ಹೆಂಗ್ ಸಿಗ್ತಾರೆ? ಹ್ಯಾವ್ ಯು ಎವರ್ ಥಾಟ್ ಆಫ್ ಇಟ್? ಬಹಳ ಸಿಂಪಲ್. ಇವರು ಮೊಬೈಲ್ ಸಿಮ್ ತೆಗೆದುಕೊಳ್ಳಿಕ್ಕೆ ಹೋಗ್ತಾರಲ್ಲ, ಯೂಶುವಲ್ ಆಗಿ ಈ ತರದ ಅಂಗಡಿಗಳನ್ನು ಅವರೇ ಇಟ್ಕೊಂಡು ಕೂತಿರೋದು. ಆ ಮೊಬೈಲ್ ಸಿಮ್ ತೆಗೆದುಕೊಳ್ಳಿಕ್ಕೆ ಹೋದಾಗ ಫೋನ್ ನಂಬರು ಸಿಗುತ್ತೆ, ಡಾಟಾನು ಸಿಗುತ್ತೆ, ಸಿಮ್ ತಗೊಳ್ತಾರೆ ಅಥವಾ ರೀಚಾರ್ಜ್ ಮಾಡಿಸ್ತಾರೆ. ಈಗ ಥ್ಯಾಂಕ್ ಗಾಡ್ ರೀಚಾರ್ಜ್ ಅನ್ನ ಕೂತ ಜಾಗದಲ್ಲಿ ಮಾಡಿಸ್ಬೋದು. ಇಲ್ಲದೆ ಹೋದ್ರೆ ಇವ್ರ ಹತ್ರ ಹೋದಾಗ ಆ ಮೊಬೈಲ್ ನಂಬರ್ ಇಟ್ಕೊಳ್ತಾರೆ, ಬಹಳ ಸಿಂಪಲ್ ಆಗಿ ಒಂದು ಮೆಸೇಜ್ ಹಾಕ್ತಾರೆ, ಹಾಯ್ ಅಂತ ಒಂದು ಮೆಸೇಜ್ ಹಾಕ್ಬಿಡ್ತಾರೆ. ಇವ್ರು ಕೇಳ್ತಾರೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಹೇಳ್ತಾರೆ ನಾನು ಈ ಥರದವನು, ಮೊಬೈಲ್ ಅಂಗಡಿಯವನು, ನೀನು ಇವರೇನಾ ಅಂತ ಕೇಳ್ತಾನೆ. ಅಲ್ಲ ಅಂತಂದ್ರೆ ಸಾರಿ ಮಿಸ್ ಆಯ್ತು ಅಂತ ಒಂದು ಮಿಸ್ ಕಾಲ್ ನಿಧಾನವಾಗಿ ಫ್ರೆಂಡ್ಶಿಪ್ಗೆ ಟರ್ನ್ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಟೈಮ್ ನೀವೇನು ಇಲ್ಲಿಗೆ ಬರಬೇಕು ಅಂತಿಲ್ಲ, ನಂಗೆ ರೀಚಾರ್ಜ್ ಮಾಡಬೇಕಾದ್ರೆ ಹೇಳ್ಬಿಡಿ, ನಾನೇ ರೀಚಾರ್ಜ್ ಮಾಡ್ತೀನಿ ಅಂತ ಒಂದು 100 ರೂಪಾಯಿ ರೀಚಾರ್ಜ್ ಮಾಡಿಸ್ತಾನೆ, ಉಳಿದಿದ್ದೆಲ್ಲ ಕತೆ ಮುಗೀತು. ಆಮೇಲೆ ಏನಾಗುತ್ತೆ ಗೊತ್ತೇ, ಈ ಮೊಬೈಲ್ ನಂಬರ್ನ ಪಡ್ಕೊಳ್ಳುವಂಥದ್ದು ಹೆಂಗೆಂಗಿದೆ ಅಂತಂದ್ರೆ, ಡೇಟಿಂಗ್ ಆ್ಯಪ್ಗಳಿದ್ದಾವೆ. ಆ ಡೇಟಿಂಗ್ ಆ್ಯಪ್ಗಳಲ್ಲಿ ನಮ್ಮ ಹೆಣ್ಮಕ್ಳು ತಮ್ಮ ನಂಬರನ್ನ, ತಮ್ಮ ಕಾಂಟ್ಯಾಕ್ಟನ್ನು ಹಾಕಿದ್ರೆ ಅದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ. ಡೇಟಿಂಗ್ ಆ್ಯಪಲ್ಲಿ ಅದು ಹೋಗ್ಲಿ, ಆದರೆ ಈ ಮೊಬೈಲ್ಗಳ ಮೂಲಕ ಬರೋದಿದೆಯಲ್ಲ ಎಂಥ ಡೇಂಜರ್ ಅಂತಂದ್ರೆ, ಮೊದಲು ಮಾತಾಡ್ತಾ ಇರ್ತಾರೆ, ಮಾತಾಡ್ತಾ ಒಂದೆರಡು ಸಲ ಐಸ್ ಕ್ರೀಮ್ ಪಾರ್ಲರ್ಗೋ ಎಲ್ಲೋ ಹೋಗ್ತಾರೆ. ಅವ್ನು ಬಹಳ ಕಡಿಮೆ ಖರ್ಚು ಮಾಡೋದು, ಬಹಳ ದೊಡ್ಡ ಅಮೌಂಟ್ ಏನು ಖರ್ಚು ಮಾಡೋದಿಲ್ಲ. ಹೋಗ್ತಾನೆ, ನಿಧಾನವಾಗಿ ಫೋನಲ್ಲಿ ಮಾತನಾಡುವಾಗ ಇನ್ನೊಂದಷ್ಟು ಕರೆನ್ಸಿ ಹಾಕ್ತಾನೆ. ಹಾಕಿದ್ಮೇಲೆ ಅವಳಿಗೆ ಕೇಳ್ತಾನೆ, ನಂಗೊಂದು ಫೋಟೋ ಕಳಿಸ್ಬೋದಾ ಅಂತ. ಸಾರಿ ಟು ಸೇ, ನಾನು ನೋಡಿರುವಂಥ ಅಷ್ಟೂ ಕೇಸ್ಗಳ ಘಟನೆ ಆಗೋದು ಹಿಂಗೆ. ಮೊದಲು ಮುಖದ ಫೋಟೋ ಕಳಿಸುವಂಥ ಹುಡುಗಿ ನಿಧಾನವಾಗಿ ಮೈ ಮೇಲಿನ ಬಟ್ಟೆ ಬಿಚ್ಚಿ ಫೋಟೋ ಕಳಿಸ್ಲಿಕ್ಕೆ ಶುರು ಮಾಡ್ತಾಳೆ. ಒಂದು ಸಲ ಆ ಫೋಟೋ ಅವನಿಗೆ ಸೇರ್ತು ಅಂತಂದ್ರೆ, ಆ ಅಯೋಗ್ಯ ಆ ಫೋಟೋ ಹಿಡ್ಕೊಂಡು ನಾನು ಈ ಫೋಟೋನ ವೈರಲ್ ಮಾಡ್ತೀನಿ ಅಂತ ಹೆದರಿಸಿಯೇ ಅವಳಿಂದ ಬೇಕಾದ್ದನ್ನೆಲ್ಲ, ತನಗೆ ಬೇಕಾದ್ದನ್ನ, ಹೆಣ್ಣು ಮಗುವಿಗೆ ಬೇಡವಾಗಿದ್ದನ್ನ ಅಥವಾ ಕೊಡಬಾರದಾಗಿದ್ದನ್ನ ಪಡ್ಕೊಳ್ತಾ ಹೋಗ್ತಾನೆ. ವಿತೌಟ್ ಅವರ್ ನಾಲೆಜ್ ಅವಳ ಟ್ರ್ಯಾಪಿಗೆ ಬೀಳ್ತಾನೆ, ಆಚೆ ಬರ್ಲಿಕ್ಕಾಗಲ್ಲ. ಎಂತೆಂಥ ಸಪೋರ್ಟ್ ಸಿಸ್ಟಮ್ ಗೊತ್ತೇನು? ಒಂದು ಕೇಸ್ ಇದೆ, ಬರೀ ಇದನ್ನು ಸಪೋರ್ಟ್ ಮಾಡ್ಕೊಳ್ಳಿಕ್ಕೆ ಯಾರ್ಯಾರ ಜೊತೆಗೂ ಅಲ್ಲ, ಎಂತೆಂಥವರ ಪರಿಸ್ಥಿತಿ ಅಂತಂದ್ರೆ, ಅಕ್ಲೀಮ್ ಅಂತ ಹುಡುಗ, ಇವನು UP ನಲ್ಲಿ ನಡೆದಂಥ ಘಟನೆ ಇದು. ಒಂದು ಬ್ಯೂಟಿ ಪಾರ್ಲರ್ನ ಹುಡುಗಿ ನೋಡಿದ, ಅವಳನ್ನು ಹೆಂಗಾದ್ರೂ ಮಾಡಿ ತಾನು ಬಳಸ್ಕೊಳ್ಬೇಕು ಅಂತ ನಿಶ್ಚಯ ಮಾಡಿ ಯಾರನ್ನು ಉಪಯೋಗಿಸ್ಕೊಂಡ ಗೊತ್ತಾ? ತರನ್ನಂ ಶಬಾನಾ ಅಂತ ತನ್ನ ಇಬ್ಬರು ಸೋದರಿಯರನ್ನ ಅವಳ ಹತ್ರ ಬ್ಯೂಟಿ ಪಾರ್ಲರ್ಗೆ ಕಳಿಸಿ ಫ್ರೆಂಡ್ಶಿಪ್ ಮಾಡಿಸ್ಕೊಂಡು ಒಂದಿನ ಮನೆಗೆ ಕರ್ಕೊಂಡು ಬಂದು ಮತ್ತು ಬರಿಸುವ ಔಷಧಿ ಕುಡಿಸಿ 4 ಜನ ಮಿತ್ರರು ಅವಳ ಮೇಲೆ ರೇಪ್ ಮಾಡಿದ್ರು. ಅಂದ್ರೆ ಮುಸ್ಲಿಂ ಹೆಣ್ಮಕ್ಳು ನಂಬುವಂತಿಲ್ಲ, ಅವರು ಫ್ರೆಂಡ್ಶಿಪ್ ಅನ್ನ ಮಾಡಿಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ದಟ್ ಹ್ಯಾಸ್ ಬಿಕಮ್ ದಟ್ ಟಾರ್ಗೆಟ್. ನಾನು ಯಾವುದಕ್ಕೂ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಿಲ್ಲ. ನಾನು ಹೇಳುವಂತ ಪ್ರತಿಯೊಂದು ಮಾತಿಗೂ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮಗೆ. ನಾನು ಆ ಥರ 4-5 ಎಕ್ಸಾಂಪಲ್ಗಳನ್ನ ಕೊಡಬಲ್ಲೆ ಪ್ರತಿಯೊಂದು ಕೇಸಿಗೆ. ಆ ಹೆಣ್ಣು ಮಗಳನ್ನ ತರನ್ನು ಮತ್ತು ಶಬಾನಾ ಇಬ್ರು ಸೇರ್ಕೊಂಡು ಕರ್ಕೊಂಡು ಹೋಗಿ ಮತ್ತು ಬರಿಸುವ ಔಷಧಿ ಕುಡಿಸಿ ಅವಳನ್ನು ರೇಪ್ ಮಾಡಿದ ನಂತರ ವಾಟ್ ದೇ ಡಿಡ್? ಇದೇ ತರನ್ನು ಶೂಟ್ ಮಾಡ್ತಾಳೆ. ಅದನ್ನ
ಒಂದು ಹೆಣ್ಣು ಮಗಳನ್ನ ರೇಪ್ ಮಾಡೋದನ್ನ ತರನ್ನು ಶೂಟ್ ಮಾಡ್ತಾಳೆ. ಕೊನೆಗೆ ಆ ವಿಡಿಯೋನ ಅವಳಿಗೆ ಕಳಿಸ್ಕೊಟ್ಟು ನೀನ್ ನೆಕ್ಸ್ಟ್ ಮತ್ತೆ ಬರಲಿಲ್ಲ ಅಂತಂದ್ರೆ ಈ ವಿಡಿಯೋ ವೈರಲ್ ಮಾಡ್ತೀವಿ ಅಂತಾರೆ. ಮತ್ತೆ ಅದೇ ಹುಡುಗ ಅಲ್ಲ, ಬೇರೆ ಹುಡುಗನ ಜೊತೆ ಹೋಗ್ಬೇಕು ಅವಳು. ಆ ತರನ್ನು ಸ್ವಲ್ಪ ಆ ಹೆಣ್ಮಗಳು ಬ್ಯೂಟಿ ಪಾರ್ಲರ್ನ ಹುಡುಗಿ ಈ ಎಲ್ಲ ಕೇಸಸ್ ಆಗಿದ್ರಿಂದ ಹೇಳ್ಕೊಳ್ಬಹುದಾದ ಧೈರ್ಯ ಇದೆ ಅಂತ ಪೊಲೀಸರಿಗೂ ಹೇಳ್ಕೊಂಡ ಮೇಲೆ ಅವಳನ್ನು ಉಳಿಸ್ಲಿಕ್ಕೆ ಸಾಧ್ಯವಾಯಿತು. ಬಿಟ್ಟರೆ ಗೊತ್ತೇ ಆಗಲ್ಲ ಹೇಗೆ ಉಳಿಸೋದು. ಈ ಹೆಣ್ಣು ಮಕ್ಕಳಿಗೆ ಇದೊಂದು ರೋಗ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ರೋಗ ಹೆಂಗಿದೆ ಅಂತಂದ್ರೆ, ಯಾವ ದೇಹ ಅತ್ಯಂತ ಪವಿತ್ರವಾಗಿ ಕಾಪಾಡಿಕೊಳ್ಬೇಕಾಗಿತ್ತು ಆ ದೇಹವನ್ನು ಬಿಚ್ಚಿಟ್ಟು ಫೋಟೋ ಕಳಿಸುವಂತ ತೆವಲು ಯಾಕೆ? ಹೋಗ್ಲಿ, ಎದುರಿಗಿರೋ ನಂಗೆ ತುಂಬಾ ಗೊತ್ತಿರೋನ, ದೀರ್ಘಕಾಲದ ರಿಲೇಷನ್ ನಲ್ಲಿರೋನ, 3 ತಿಂಗಳು 4 ತಿಂಗಳ ಸಂಪರ್ಕದಲ್ಲಿ ನಾವು ತೆಗೆದು ಬಚ್ಚೆ ಬಿಚ್ಚಾಡಿ ಫೋಟೋ ಕಳಿಸೋಣ. ದೊಡ್ಡದವ್ರಿಗೆಲ್ಲ ಚಿಕ್ಕ ಚಿಕ್ಕವ್ರಿಗಿದೆ ರೋಗ ಇದು. ಮಂಡ್ಯದಲ್ಲಿ ಒಂದು ಘಟನೆ ಆಯ್ತಲ್ಲ ಇತ್ತೀಚೆಗೆ, 1 ತಿಂಗಳು ಆಗ್ಲಿಲ್ಲ ಇನ್ನು. ಯೂನಿಸ್ ಖಾನ್ ಅಂತ ಒಬ್ಬ ಹುಡುಗ ಏನು ಗಂಡಸು, 35-38 ವರ್ಷ ಅವನಿಗೆ. 9ನೇ ಕ್ಲಾಸಿನ ಹುಡುಗಿ ಓಡಾಡ್ತಿರ್ಬೇಕಾದ್ರೆ ನೋಡ್ತಿದ್ದ, ಮಾತಾಡಿಸ್ತಾ ಇದ್ದ. ಆಗೀಗ ಅವಳು ಆ ಕಡೆ ಈ ಕಡೆ ಹೋಗಿ ಬಂದಾಗ ಮಾತಾಡಿಸ್ತಿದ್ದ. ಮನೆಗೆ ಒಂದೇನೋ ಅವಳೊಂದು ಮೊಬೈಲ್ ಕೊಡಿಸಿದ. ನಮ್ಮ ಮೊಬೈಲ್ ಚಟ ಇದೆಯಲ್ಲ ಭಯಂಕರವಾಗಿದೆ. ಆ ಮೊಬೈಲ್ನ ತಗೊಂಡಂತ ಹುಡುಗಿನ ಯಾವಾಗಲೋ ಕಾಲ್ ಮಾಡ್ತಿದ್ದ. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಇವಳ ಕೈಯಲ್ಲಿ ಮೊಬೈಲ್ ಇದೆ ಅಂತ. ಇವಳು ಮುಚ್ಚಿಟ್ಕೊಳ್ತಾಳೆ. ಯಾರು ಇಲ್ಲದೆ ಹೋದಾಗ ಅವನ ಜೊತೆ ಫೋನಲ್ಲಿ ಮಾತಾಡ್ತಾಳೆ. ಅವನು ಮೊಬೈಲ್ ಕೊಡಿಸಿದ ನಂತರ ಇವಳಿಗೆ ಆಬ್ಲಿಗೇಷನ್ ಅಲ್ಲ, ಅವನಿಗೆ ಕಳಿಸಬಾರದಾಗಿರುವಂತ ಫೋಟೋಗಳನ್ನೆಲ್ಲ ಕಳಿಸಿದ್ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದ. ನಿನ್ ಫೋಟೋನ ವೈರಲ್ ಮಾಡ್ತೀನಿ ಅಂತ. ಗಾಬರಿ ಆಯ್ತು ಹುಡುಗಿ, 9ನೇ ಕ್ಲಾಸಿನ ಹುಡುಗಿ. ಎಷ್ಟು ಅಂತ ಟೆನ್ಷನ್ ಬೇರ್ ಮಾಡ್ತಾಳೆ, ಗಾಬರಿ ಆದ್ರು. ಕೊನೆಗೆ ಅಪ್ಪ ಅಮ್ಮನ ಮನೆ ಬಿಟ್ಟು ಅಜ್ಜಿ ಮನೆಗೆ ಹೋಗಿರ್ಲಿಕ್ಕೆ ಶುರು ಮಾಡಿದ್ದು. ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಯಾಕೆ ಅಂತ. ಅವಳು ಎಲ್ಲಿದ್ದಾಳೆ ಅಂತ ಟ್ರೇಸ್ ಮಾಡಿ ಅಜ್ಜಿ ಮನೆಗೆ ಬಂದ. ಈ ಒಂದಿನ ನನ್ನ ಜೊತೆ ಇದ್ಬಿಡು, ನನಗೆ ಯಾವತ್ತೂ ತೊಂದರೆ ಕೊಡಲ್ಲ ಅಂತ ಅವಳಿಗೆ ಪುಸಲಾಯಿಸಿ ಅವಳು ಪ್ರತಿಭಟನೆ ಮಾಡ್ತಿರುವಾಗ ಅವಳ ಬಾಯನ್ನು ಮುಚ್ಚಿ ರೇಪು ಮಾಡಿಬಿಟ್ಟ. ಹುಡುಗಿ ಗಾಬರಿ ಆಗಿ, ಹುಡುಗಿ ಆಕಾಶವೇ ತಲೆ ಮೇಲೆ ಬಿದ್ದವಳಂತೆ, ಡಿಪ್ರೆಷನ್ಗೆ ಹೋದವಳಂತೆ ಆಡ್ತಿರೋದನ್ನ ತಂದೆ ತಾಯಿ ಗಾಬರಿಯಿಂದ ನೋಡಿ ಏನಾಯ್ತು ಅಂತ ನಿಧಾನವಾಗಿ ಕೌನ್ಸಿಲಿಂಗ್ ಮಾಡಿ ಬಾಯಿ ಬಿಡಿಸಿದ್ರೆ ಹುಡುಗಿ ಎಲ್ಲ ಹೇಳಿದ್ಲು. ಯೂನಿಸ್ ಖಾನ್ ಒಳಗೆ ಹೋದ. ಅಂಡ್ ಬಿಲೀವ್ ಮೀ, 1-2 ತಿಂಗಳಲ್ಲಿ ವಾಪಸ್ ಬೇಲ್ ತಗೊಂಡು ಬರ್ತಾನೆ. ಇನ್ನೊಂದು ಹುಡುಗಿ ಕೊಡ್ತಾನೆ. ವಾಟ್ ಡು ಯು ಸೇ? ಯಾವ ಥರದ ಸಪೋರ್ಟ್ ಸಿಸ್ಟಮ್ ಇದೆ? ನಾನು ಇಸ್ಲಾಂನ ವಿರೋಧಿ ಅಲ್ಲ. ನಾನು ನನ್ನ ಧರ್ಮವನ್ನು ಪ್ರೀತಿಸ್ತೀನಿ, ನನ್ನ ರಾಷ್ಟ್ರವನ್ನು ಪ್ರೀತಿಸ್ತೀನಿ. ನನ್ನ ಧರ್ಮಕ್ಕೆ, ನನ್ನ ರಾಷ್ಟ್ರಕ್ಕೆ ಈ ತರ ಆಗ್ತಾ ಇರುವಂತ ಆಘಾತವನ್ನ, ಬೇಕಂತ ಈ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇರುವಂತ ಅನ್ಯಾಯವನ್ನ ನಾನು ಖಂಡಿತವಾಗಿ ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿದು ಹಿಂದೂ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳ ಮೇಲೂ ಕೂಡ ಇಂಥದ್ದೇ ಆಕ್ರಮಣ ನಡೀತಾ ಇದೆ ಅಂತ. ತೌಫಿಕ್ ಅಹಮದ್, ಬಿಹಾರದಲ್ಲಿ ನಡೆದ ಘಟನೆ. ರಾಜ್ ಪುರೋಹಿತ್ ಅಂತ ಹೆಸರನ್ನ ಹಿಂದೂ ಮಾಡಿಕೊಂಡ ಜೂಲಿ ಕುಮಾರಿ ಅನ್ನುವಂತ ಒಂದು ಕ್ರಿಶ್ಚಿಯನ್ ಹೆಣ್ಣು ಮಗಳನ್ನು ಪ್ರೀತಿಸಿದ. FB ಫ್ರೆಂಡ್ಸ್ ಇಬ್ರು ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿದ ಮೇಲೆ ಅವಳಿಗೆ ಗೊತ್ತಾಯ್ತು ಇವನಿಗೆ ಅಯೋಗ್ಯನಿಗೆ ನನ್ನಷ್ಟೇ ದೊಡ್ಡ ಮಗ ಇದ್ದಾನೆ ಮದುವೆ ಆಗಿ, ಇವನು ಇಷ್ಟಿನ ನಾಟಕ ಮಾಡ್ತಾ ಇದ್ದ ಅಂತ ಗೊತ್ತಾದಾಗ ತಿರುಗಿ ಬಿದ್ದ ತಕ್ಷಣ ಇವನೇನು ಕೊಂದು ಬಿಡ್ತೀನಿ ಅನ್ನಲ್ಲ. ಗಾಬರಿ ಆಯ್ತು ಅವಳಿಗೆ. ಅಫ್ತಾಬ್ ಮಾಡಿದ ಘಟನೆಯೇ ಇಲ್ಲೂ ನಡೀಬಹುದು ಅಂತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು. ಬಚಾವಾದ್ಲು, ವಿಷಯ ಹೊರಗೆ ಬಂತು. ಇದಾದ್ರೆ ಇವೆಲ್ಲ ಮುಚ್ಚೋಗುವಂತ ವಿಷಯ. ನಾನೇನ್ ನಿಮ್ಮ ಮುಂದೆ ಇಡ್ತಿದ್ದೀನೋ ಟಿಪ್ ಆಫ್ ದಿ ಐಸ್ಬರ್ಗ್. ಇದನ್ನ ಬಿಟ್ಟರೆ ಎಷ್ಟೊಂದು ಘಟನೆಗಳು ಈ ತರ ಇವೆ ಅನ್ನೋದನ್ನ ನೀವು ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ. ಮಿತ್ರ, ಇವರಿಗೆ ಬೇಕಾದಷ್ಟು ಸಪೋರ್ಟ್ ಸಿಸ್ಟಮ್ ಇದೆ. ಎಂತ ಸಪೋರ್ಟ್ ಸಿಸ್ಟಮ್ ಇದೆ ಅಂತಂದ್ರೆ, ಕೆಲವು ಮೀಡಿಯಾಗಳು ಇವರು ಮಾಡಿದ ಕೆಲಸವನ್ನು ಮುಚ್ಚಿಡ್ಲಿಕ್ಕೆ ಬೇಕಾಗಿರುವಷ್ಟು ಪ್ರಯತ್ನ ಮಾಡ್ತಾರೆ. ಇವರಿಗೆ ಬೇಕಾಗಿರುವಂತ ವ್ಯವಸ್ಥಿತವಾಗಿರುವಂತ ಲಾಯರ್ ಸಿಸ್ಟಮ್ ಇದೆ. ಇತ್ತೀಚೆಗೆ ನನಗೊಬ್ಬ ಮಿತ್ರರು ಹೇಳ್ತಾ ಇದ್ರು, ಯಾವ ವಕ್ಫ್ ಬೋರ್ಡ್ ಇದೆಯೋ ಈ ವಕ್ಫ್ ಬೋರ್ಡ್ ನಲ್ಲಿ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಯಾರು ಡೈರೆಕ್ಟರ್ ಆಗಿದ್ರೋ ಅಥವಾ ಏನಿದ್ದಾರೋ ಇಲ್ಲಿ ಲಾಯರ್ಗಳು ಇದ್ದವರೇ ಈ ತರದ ಕೇಸ್ಗಳನ್ನೆಲ್ಲ ಫೈಟ್ ಮಾಡ್ತಾರೆ ಅಂತ. ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿರುವಂತ ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ, ನೀನು ಈ ಕೆಲಸ ಮಾಡು, ನಿನ್ನನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲಿ ಫೈಟ್ ಮಾಡಬೇಕು ಅಲ್ಲಿ ನಾನು ಫೈಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡ ಅಂತ ಇಡೀ ವ್ಯವಸ್ಥೆಯನ್ನ ತಮಗೆ ಬೇಕಾದಂತೆ ಕುಡಿಸಿಕೊಳ್ತಾರಲ್ಲ. ಮಧ್ಯ ಹಾಳಾಗಿದ್ದು ಯಾರು ಅಂದ್ರೆ ನಮ್ಮ ಹೆಣ್ಮಕ್ಳು. ಮಿತ್ರ, ಹಾಳಾಗುವಂತ ಪ್ರಕ್ರಿಯೆನೂ ಹೆಂಗಿದೆ ಗೊತ್ತೇ? ಕೊಡಗಿನಲ್ಲಿ ಒಂದ್ಸಲ NIA ಟೀಮ್ ಬಂದು ವಿಚಾರಿಸ್ಲಿಕ್ಕೆ ಶುರು ಮಾಡಿತ್ತು.
ಐಸಿಸ್ ನಲ್ಲಿ ಒಂದು ಹೆಣ್ಮಗಳು ಮರಿಯಂ ಅಂತ ಹೆಣ್ಮಗಳು ಐಸಿಸ್ ನಲ್ಲಿ ಭಯೋತ್ಪಾದಕಿಯಾಗಿ ಆಕೆ ಕೆಲಸ ಮಾಡ್ತಿದ್ದಾಳೆ, ಅನೇಕ ಕೃತ್ಯಗಳ ಮಾಸ್ಟರ್ ಮೈಂಡ್ ಆಗಿದ್ದಾಳೆ ಅಂತ ಗೊತ್ತಾದಾಗ ಆ ಮರಿಯಂಳ ಮೂಲ ಹುಡ್ಕೊಂಡು ಬಂದ್ರೆ ಕೊಡಗಿಗೆ ಬಂತು. ತುಂಬಾ ಸಭ್ಯರ ಫ್ಯಾಮಿಲಿ, ಅದರ ಮುಸ್ಲಿಂ ಫ್ಯಾಮಿಲಿ ಅಲ್ಲ, ಹಿಂದೂ ಫ್ಯಾಮಿಲಿ. ಅವಳ ಹೆಸರು ದೀಪ್ತಿ ಮಾರ್ಲಾ ಅಂತ. ದೀಪ್ತಿ ಮಾರ್ಲಾ ಒಬ್ಬ ಮುಸ್ಲಿಂ ಹುಡುಗನನ್ನ ಪ್ರೀತಿಸಿ ಅವಳನ್ನ ಐಸಿಸ್ಗೆ ಕೊಡಲಾಯಿತು. ಐಸಿಸ್ ನಲ್ಲಿ ಆಕೆ ತಾನು ಭಾರತದ ವಿರುದ್ಧ, ಮನುಕುಲದ ವಿರುದ್ಧ ಹೋರಾಟ ಮಾಡುವಂತ ಹೆಣ್ಮಗಳಾದ್ದು. ನನ್ನ ನಾಡಿನ ಹುಡುಗಿ, ಉತ್ತರ ಪ್ರದೇಶದ ಬಿಹಾರದ್ದು ಅಲ್ಲ, ನಾನು ಕೊಡಗಿನ ಮಾತಾಡ್ತಿದ್ದೀನಿ. ಅದೇ ಕೊಡಗಿನ ಹುಡುಗಿ ಆಶಾ ಒಬ್ಬ ಮುಸ್ಲಿಂ ಹುಡುಗನ ಜೊತೆ ಮದುವೆಯಾಗಿ ಮಂಗಳೂರಿಗೆ ಓಡಿ ಬಂದು ಇಲ್ಲೇ ಮಂಗಳೂರಲ್ಲಿ ಒಂದು ಪುಟ್ಟ ಮನೆ ಮಾಡ್ಕೊಂಡಿದ್ಲು. ಆಯೇಷಾ ಅಂತ ಅವಳ ಹೆಸರಾಯ್ತು. ಅವಳು ಏನ್ ಕೆಲಸ ಮಾಡ್ತಿದ್ಲು ಗೊತ್ತಾ? ಈ ಭಯೋತ್ಪಾದಕ ಚಟುವಟಿಕೆಗೆ ಬೇಕಾಗಿರುವಂತ ಹವಾಲಾ ಹಣವನ್ನ ಏನ್ ಬರುತ್ತೋ ಅದನ್ನು ಅವರಿಗೆ ತಲುಪಿಸುವಂತ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿದ್ಲು. ಆ ಮೀಡಿಯೇಷನ್ ಹುಡ್ಕೊಂಡು ಹೋದಾಗ ಇವಳು ಸಿಕ್ಕಾಕೊಂಡು ಯಾರೋ ಮುಸ್ಲಿಂ ಇರಬೇಕು, 4 ಬಾಯಿ ಬಡಿದ್ರೆ ಗೊತ್ತಾಯ್ತು ಅವಳು ಮುಸ್ಲಿಂ ಆಗಿರ್ಲಿಲ್ಲ, ಓಡಿ ಬಂದಂತ ಹಿಂದೂ ಹೆಣ್ಮಗಳಾಗಿದ್ಲು. ಅಂದ್ರೆ ಯಾರು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೋ, ನಮಗೂ ಏನಾಗುತ್ತೆ ಗೊತ್ತೇನು, ಒಂದು ಹುಡುಗಿ, ನಮ್ಮನೆ ಹುಡುಗಿ ಈ ತರದ ಕೆಲಸ ಮಾಡಿದ್ದಾಳೆ ಅಂತ ಗೊತ್ತಾದ ತಕ್ಷಣ ನಾವು ಅವಳ ಜೊತೆ ಇರ್ಬೋದಾಗಿರುವಂತ ಎಲ್ಲ ಸಂಬಂಧವನ್ನು ಮೊದಲು ಕಡ್ಕೊಳ್ತೀವಿ. ನನ್ನ ಮಗಳೇ ಅಲ್ಲ, ಹಾಳಾಗೋಗು ಅಂತ ಹೇಳ್ತೀವಿ. ಅವಳಿಗೆ ಅಲ್ಲಿ ಹೋದ್ಮೇಲೆ ಅಲ್ಲಿನ ಎಲ್ಲ ವ್ಯವಸ್ಥೆಗಳು ಗೊತ್ತಾದಾಗ ವಾಪಸ್ ಬರಬೇಕು ಅನ್ಸುತ್ತೆ. ಎಲ್ಲಿಗೆ ಹೋಗೋದು? ನನ್ನ ಮನೆಯಲ್ಲಿ ನನ್ನ ಅಣ್ಣ ಕುದಿತಾ ಇದ್ದಾನೆ, ಕೆಂಪಾಗ್ಬಿಟ್ಟಿದ್ದಾನೆ, ಸಾಯಿಸೇ ಬಿಡ್ತಾನೆ. ನಮ್ಮಪ್ಪ ನನಗೂ ಅವಳಿಗೂ ಸಂಬಂಧವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಎಲ್ಲಿಗೆ ಹೋಗಲಿ ಅಂತ ಏನಿರುತ್ತೋ ಅದ್ರ ಜೊತೆಗೆ ಅಡ್ಜಸ್ಟ್ ಆಗಬೇಕಾಗಿರುವಂತ ಅನಿವಾರ್ಯತೆಗೆ ಸಿಕ್ಕಾಕೊಳ್ತಾರೆ. ಒಂದ್ಸಲ ಈ ಅನಿವಾರ್ಯಕ್ಕೆ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಗೊತ್ತಾ ಮಿತ್ರೆ? ಅಕ್ಷರಶಃ ಅವಳು ಒಬ್ಬನಿಗಲ್ಲ 4-6 ಜನಕ್ಕೆ ದೇಹವನ್ನು ಕೊಟ್ಟು ಬದುಕಬೇಕಾಗಿರುವಂತ ಬೆಲೆ ಬೆಣ್ಣಾಗ್ಬಿಡುತ್ತೆ. ಇಷ್ಟು ಜನರ ಕೇಸ್ ಗೊತ್ತೇನು? ಒಬ್ಬನ ಜೊತೆ ಮಲಗುವ ಪರಿಸ್ಥಿತಿ ಅಲ್ಲ, ಅನೇಕರ ಜೊತೆ ಮಲಗಬೇಕಾದಂಥ ಸ್ಥಿತಿ ಬರುತ್ತೆ. ಮೊದಲನೇದು. ಎರಡನೇದು, ಅನೇಕರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ವಿದೇಶಕ್ಕೆ ಮಾರಾಟ ಮಾಡಿ ಬಿಡಲಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಹೋಗಿದ್ದಾರೆ. ನನಗೆ ಮೊನ್ನೆ ಮೋಹನ್ ಗೌಡರು ಬೆಂಗಳೂರಲ್ಲಿ ಹೇಳ್ತಿದ್ರು, RTI ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡಿರುವಂಥ ಒಂದು ಡಾಟಾ ಪ್ರಕಾರ, ವಿಚ್ ಇಸ್ ಟು ಡೇಂಜರಸ್, ಐ ವಾಸ್ ಶಾಕ್ ಟು ಲಿಸನ್. 5 ವರ್ಷಗಳಲ್ಲಿ ಕರ್ನಾಟಕದಿಂದ ಕಾಣೆಯಾದ ಹೆಣ್ಣು ಮಕ್ಕಳ ಸಂಖ್ಯೆ 5 ವರ್ಷಗಳಲ್ಲಿ ಸುಮಾರು 20,000ದಷ್ಟು. 90% ಹಿಂದೂ ಹೆಣ್ಣುಮಕ್ಕಳು, ಕೆಲವು ಪರ್ಸೆಂಟ್ ಕ್ರಿಶ್ಚಿಯನ್ರಿದ್ದಾರೆ. 90% ಹಿಂದೂ ಹೆಣ್ಣುಮಕ್ಕಳು 20,000ದಷ್ಟು ಸಂಖ್ಯೆಯಲ್ಲಿ 5 ವರ್ಷಗಳಲ್ಲಿ ಕಾಣಿಯಾಗ್ತಾರೆ. ಅಂದರೆ ಹಿಸೆಟ್ ಪರ್ ಡೇ 10ರಿಂದ 12 ಹಿಂದೂ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ಜಾಗದಲ್ಲಿ ಕಾಣೆಯಾಗ್ತಿದ್ದಾರೆ. ಅವ್ರ ಅಪ್ಪ ಅಮ್ಮನಿಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ, ಇವಳು ಯಾವುದೋ ಮುಸ್ಲಿಂ ಹುಡುಗನ ಜೊತೆ ಪ್ರೀತಿ ಇತ್ತು, ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಹೋದ್ಲು, ಇನ್ನು ನಾವು ಪೊಲೀಸ್ಗೆಲ್ಲ ಹೇಳಿ ಏನು ಮಾಡಲಿ, ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ತಾರೆ. ಹೀಗಾಗಿ ಪ್ರಕರಣಗಳು ಹೊರಗೆ ಬರಲ್ಲ. ಅಥವಾ ಎಲ್ಲಿಗೆ ಹೋಗ್ತಾರೆ ಇವರು? ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ನಮ್ಮ ತಂದೆ ತಾಯಿಯಂದ್ರು ಈ ತರ ಹೋದಂತ ಹೆಣ್ಣು ಮಕ್ಕಳ ಕುರಿತಂತೆ ಅವರು ಹೇಬಿಯಸ್ ಕಾರ್ಪಸ್ ಅರ್ಜಿ ಹಾಕಿ ಅವಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳುವಂತ ಸಾಹಸ ಮಾಡಲ್ಲ. ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನ ಪ್ರತಿಯೊಬ್ಬ ತಂದೆ ತಾಯಿಯರು ಹಾಕ್ಲಿಕ್ಕೆ ಶುರು ಮಾಡಿದರೆ ಮುಸಲ್ಮಾನರ ಬಂಡವಾಳ ಹಂಗೆ ನಿಚ್ಚಳವಾಗಿ ತೆರೆದುಕೊಳ್ಳುತ್ತೆ, ಅಂದ್ರೆ ಹಾಕೋ ತಯಾರಿ ಮಾಡಲ್ಲ. ಆದ್ರೆ ನಮ್ಮ ಹೆಣ್ಮಕ್ಳು ಎಷ್ಟು ಬುದ್ಧಿವಂತರಿದ್ದಾರೆ ಅಂತಂದ್ರೆ, ಅವ್ರಿಗೆ ಎಜುಕೇಶನ್ ಎಷ್ಟು ಸಿಕ್ಕಿದೆ ಅಂತಂದ್ರೆ, ಇವತ್ತಿನ ಕೇಸ್ ಪ್ರಾಬಬ್ಲಿ ದಟ್ ವಾಸ್ ಫ್ರಮ್ ಮಂಡ್ಯ, ಇಫ್ ಐ ಆಮ್ ನಾಟ್ ರಾಂಗ್. ಆ ಹೆಣ್ಣು ಮಗಳು ತಂದೆ ತಾಯಿಯಂದ್ರು ಕರೆದು ಹೇಳಿದ್ದಕ್ಕೆ ಏನ್ ಹೇಳಿದಾಳೆ ಗೊತ್ತಾ? ನಾನು ಅವನ ಜೊತೆ ಚೆನ್ನಾಗಿರ್ತೀನಿ, ನಾನು ನಿನ್ನ ಜೊತೆ ಬರಲ್ಲ, ನಾನು ಅವನ ಜೊತೆ ಹೋಗ್ತೀನಿ, ನಾನು ಆಗಲೇ 2 ತಿಂಗಳ ಗರ್ಭಿಣಿ, 18 ವರ್ಷ ಅವಳಿಗೀಗ, 2 ತಿಂಗಳ ಗರ್ಭಿಣಿ ಆಗಿದ್ದೀನಿ, ನಾನು ಅವನ ಜೊತೆನೇ ಹೋಗ್ತೀನಿ. ಅಪ್ಪ ಅಮ್ಮ ಹೇಳಿದ್ದಾರೆ, ಅವನ ಕ್ಯಾರೆಕ್ಟರ್ ಸರಿ ಇಲ್ಲ ಕಣಮ್ಮ, ಅವನು ಎಂಥ ದೊಡ್ಡ ಹುಡುಗ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಾನೆ, ನೀನು ಚೆನ್ನಾಗಿ ನೋಡ್ಕೊಳ್ತಾನೆ, ನನಗೆ ಗೊತ್ತಿದೆ, ನಾನು ಬೇಕಿದ್ರೆ ಸಾಲ ತೀರಿಸ್ತೀನಿ ಒಂದು, ಆದರೆ ನಿಮ್ಮ ಜೊತೆ ಬರಲ್ಲ. ಪೊಲೀಸರು ಏನು ಹೇಳಿದ್ದಾರೆ ಗೊತ್ತಾ? ಇಬ್ಬರೂ ಪ್ರಾಪ್ತ ವಯಸ್ಕರಾಗಿರುವುದರಿಂದ ಇದರಲ್ಲಿ ನಾವೇನೂ ಮಾಡ್ಲಿಕ್ಕಾಗಲ್ಲ, ಅವಳು ಹೋಗ್ಲಿ ಅಂತ ಪೊಲೀಸರು ಕೂಡ ಮಧ್ಯೆ ನಿಂತು ಅವಳನ್ನು ಕಳಿಸಿಕೊಡಬೇಕಾದಂತ ಅನಿವಾರ್ಯತೆಗೆ ಬಂದಿದ್ದಾರೆ. ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಲ್ಲ, ಎಲ್ಲಿ ಎಡವಿದ್ದೀವಿ ನಾವು?